ಮಾತೆ ರಕ್ತೇಶ್ವರಿ ಹಾಗೂ ಶ್ರೀ ಮಹಾಮಾಯಿ ಹಾಗೂ ಮಾತೆ ರಕ್ತೇಶ್ವರಿಗೆ ನಮಸ್ಕರಿಸುತ್ತಾ, ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇದರ ಶತಮಾನೋತ್ಸವ ಸಂಭ್ರಮ 50 ವಾರಗಳ ಕಾಲ ಸಂಸ್ಮರಣೆ, ಸನ್ಮಾನ ಹಾಗೂ ತಾಳಮದ್ದಳೆ ಈ ಒಂದು ಅದ್ಭುತವಾದ ಪರಿಕಲ್ಪನೆಯೊಂದಿಗೆ ಈಗಾಗಲೇ ನಾವು 9 ವಾರಗಳ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಇವತ್ತು 10ನೇ ವಾರದ ಕಾರ್ಯಕ್ರಮ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇಂದಿನ ಈ 10ನೇ ವಾರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ GK ಭಟ್ ಅವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಸುಧಾಕರ್ ರಾವ್ ಪೇಜಾವರ, ಪ್ರಧಾನ ಕಾರ್ಯದರ್ಶಿ ಶ್ರೀಕೃಷ್ಣ ಯಕ್ಷಸಭಾ ಮಂಗಳೂರು. ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳು ನಿರ್ವಹಿಸಿ ಸಮಾಜ ಸೇವೆಯನ್ನು ಮಾಡದಿರುವವರು. ಇವರಿಗೆ ನಮ್ಮ ಸಂಘದ ಶಿವಾನಂದ ಪೆಲ್ಲಗುರಿಯವರು ಶಾಲೆ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಮಹೇಶ್ ಪಾಂಡೆ, ನಿರ್ದೇಶಕರು ಆ್ಯಕ್ಷನ್ ಸ್ಪ್ರಿಂಗ್ಸ್. ಮಹೇಶ್ ಪಾಂಡೆ ಅಂತ ಹೆಸರಿದ್ರು ಕೂಡ ಅವರು ಇಲ್ಲಿಯ ಪರಿಸರದಲ್ಲಿ ಬೆಳೆದವರು. ಇವರು ಕೂಡ ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ನಿರತರಾಗಿರುವವರು. ಇವರಿಗೆ ನಮ್ಮ ಸಂಘದ BT ಕೋಲಾರ್ ಅವರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. BT ಕೋಲಾರ್. ಇಂದಿನ ಈ ಯಕ್ಷಗಾನ ಕೂಟವನ್ನು ನಡೆಸಿಕೊಡಲು ಬ್ರಹ್ಮಶ್ರೀ ನಾರಾಯಣಗುರು ಯಕ್ಷಗಾನ ಮಂಡಳಿ ಕೊಳ್ಳ್ಯ ಇದರ ಸಂಚಾಲಕರಾದ ಹರಿಶ್ಚಂದ್ರ ನಾಯಕ ಇವರಿಗೆ ಅಶೋಕ ಶಾಲು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಸಂಸ್ಮರಣೆ. ಇದನ್ನು ಸಂಜಯ್ ಕುಮಾರ್ ನಿರ್ವಹಿಸ್ತಾ ಇದ್ದಾರೆ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಮಾಯೆಯ ಪಾದಾರವಿಂದಗಳಲ್ಲಿ ಶಿರಸ ಪ್ರಣಾಮವನ್ನು ಮಾಡುತ್ತಾ ವಾಗೀಶ್ವರಿಯಾದಂತಹ ಸರಸ್ವತಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಂಸ್ಮರಣೆ ಶ್ರೀಯುತ ಲಕ್ಷ್ಮೀನಾರಾಯಣ ಅಲೆಬುರಾಯ ಇವರ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೀರ್ತಿಶೇಷರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಅಲೆಬುರಾಯ ಅವರು ಯಕ್ಷಗಾನದಲ್ಲಿ ಒಬ್ಬ ಪ್ರಸಿದ್ಧವಾದಂತಹ ಅರ್ಥಧಾರಿಯಾಗಿದ್ದವರು, ಅದೇ ರೀತಿ ವೇಷಧಾರಿಯಾಗಿದ್ದವರು. ನಮ್ಮ ಸಂಘ 1983ರಲ್ಲಿ ನಾವು ಸೇರಿಕೊಂಡಾಗ, ನಾನು ಮತ್ತು ನವನೀಶ್ ಶೆಟ್ಟರು, ಪರಮೇಶ್ PV ಇವರೆಲ್ಲ ಸೇರಿಕೊಂಡಾಗ ನಮ್ಮ ಯಕ್ಷಗಾನ ಸಂಘದ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿದಂತಹ ಲಕ್ಷ್ಮೀನಾರಾಯಣ ಅಲೆಬುರಾಯರವರು ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೆವರು. ನವರೈತರ ಯಾವುದೇ ಸಂದೇಹಗಳಿಗೆ ಅವರು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಯಕ್ಷಗಾನ ಕ್ಷೇತ್ರದಲ್ಲಿ ನವನೀತರು ಹಾಗೂ ನಮ್ಮಂತಹ ಯುವಕರು ಮೇಲೆ ಬರುವುದಕ್ಕೆ ಸದಾಕಾಲ ಅವರು ಅವಿರತವಾಗಿ ಶ್ರಮಿಸಿದವರು. ಶ್ರೀಕೃಷ್ಣ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿ ಎನ್ನುವಂಥದ್ದು ಆ ಸಂದರ್ಭದಲ್ಲಿ 1980ರ ಸಂದರ್ಭದಲ್ಲಿ ಸಕ್ರಿಯವಾಗಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿಯ ಸಕ್ರಿಯ ಸದಸ್ಯರಾಗಿದ್ದವರು ಶ್ರೀಯುತ ಲಕ್ಷ್ಮೀನಾರಾಯಣ ಅಲೆಬುರಾಯ ಅವರು. ಅವರ ಜೊತೆಯಲ್ಲಿ ಶಂಕರನಾರಾಯಣ ಅಡಿಗರು ಹಾಗೂ ನವನೀಶ್ ಶೆಟ್ಟರ ತಂದೆಯವರಾದಂತಹ ಬಾಲಕೃಷ್ಣ ಶೆಟ್ಟರು, ಮೂವರು ಒಟ್ಟಾಗಿ ಯಕ್ಷಗಾನ ತಾಳಮದ್ದೆಯ ಕ್ಷೇತ್ರದಲ್ಲಿ ತಮ್ಮದಾದಂತಹ ಕೊಡುಗೆಯನ್ನು ನೀಡಿದವರು ಅಂತ ನವನೀತ್ ಶೆಟ್ಟರು ನೆನಪಿಸಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಅಲೆಬುರಾಯ ಅವರು ಮೂಲತಃ ಕಾಸರಗೋಡಿನ ವರ್ಕಾಡಿಯವರು. ಹಿಂದೆ ಕಾಸರಗೋಡು ಕರ್ನಾಟಕದಲ್ಲಿದ್ದಾಗ ಕರ್ನಾಟಕದವರೇ ಆಗಿದ್ದಂತಹ ವರ್ಕಾಡಿ ಲಕ್ಷ್ಮೀನಾರಾಯಣ ಅಲೆಬುರಾಯರು ಮತ್ತೆ ಕಾಸರಗೋಡಿಗೆ ಸೇರಿಕೊಂಡಾಗ ವರ್ಕಾಡಿ ಕೇರಳದವರಾದರು. ಆದರೆ ಅವರು ವಾಸ್ತವ್ಯ ಇದ್ದದ್ದು ಮಂಗಳೂರಿನಲ್ಲಿ. ವರ್ಕಾಡಿಯಲ್ಲಿದ್ದಾಗ ಅವರು ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿ ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸಿದವರು. ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿ ಬಹಳಷ್ಟು ಯಕ್ಷಗಾನ ಬಯಲಾಟಗಳನ್ನು, ತಾಳಮದ್ದಲೆ ಕೂಟಗಳನ್ನು ನಡೆಸ್ತಾ ಇತ್ತು. ನಮ್ಮ ಮಂಜುನಾಥೇಶ್ವರ ಕ್ಷೇತ್ರದಲ್ಲಿ ಮಲ್ಲಿಕಾ ಕಲಾವೃಂದ ನಡೆಸುತ್ತಿದ್ದಂತಹ ಕದ್ರಿ ಮಂಜುನಾಥ ದೇವರ
ಜಾತ್ರೆಯ ಸಂದರ್ಭದ 7 ದಿನದ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿ ಇದರಿಂದ ನಡೆಯುತ್ತಾ ಇತ್ತು. ಅವಿರತವಾಗಿ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಶ್ರೀಯುತ ರವಿ ಅಲೆವುರಾಯ ಮತ್ತು ಮಧು ಅಲೆವುರಾಯ, ಲಕ್ಷ್ಮೀನಾರಾಯಣ ಅಲೆವುರಾಯರ ಮಕ್ಕಳಾದಂತಹ ಇವರು ಆ ಯಕ್ಷಗಾನ ಕಾರ್ಯಕ್ರಮವನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 60 ವರ್ಷಕ್ಕೂ ಹೆಚ್ಚು 52 ವರ್ಷಗಳ ಕಾಲ ಯಕ್ಷಗಾನ ಈ ಕದ್ರಿ ಕ್ಷೇತ್ರದಲ್ಲಿ ನಡೆಯುತ್ತಿದ್ದರೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮೀನಾರಾಯಣ ಅಲೆವುರಾಯ ಅವರು. ನವನೀತರು ಮತ್ತೊಂದು ನೆನಪಿಸ್ತಿದ್ರು. ಲಕ್ಷ್ಮೀನಾರಾಯಣ ಅಲೆವುರಾಯರದ್ದು ಮುಂಚಿನ ದಿನದ ಕಾರ್ಯಕ್ರಮ ಆದರೆ ವರ್ಕಾಡಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿಯ ಯಕ್ಷಗಾನ ಬಯಲಾಟ ಮುಂದಿನ ದಿನ ನಡೆದಿದ್ದರೆ ಮರುದಿನ ನಮ್ಮ ವಿಜಯ್ ಯುವಕ ಸಂಘ ಅಂತ ಒಂದಿತ್ತು, ಅವರ ಯಕ್ಷಗಾನ ಬಯಲಾಟ ಕದ್ರಿ ದೇವಸ್ಥಾನದಲ್ಲಿ ನಡೆಯುತ್ತಿತ್ತು. ನವನೀತರು ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿಯ ಆಟಕ್ಕೆ ವೇಷಕ್ಕೆ ಹೋಗ್ತಿದ್ರಂತೆ. ಅದೇ ರೀತಿ ಲಕ್ಷ್ಮೀನಾರಾಯಣ ಅಲೆವುರಾಯರವರು ಆ ವಿಜಯ್ ಯುವಕ ಸಂಘದ ಆಟಕ್ಕೆ ಅವಿರತವಾಗಿ ವೇಷಕ್ಕೆ ಬರ್ತಿದ್ರಂತೆ. ಹೀಗೆ ಪರಸ್ಪರವಾದಂತಹ ಒಂದು ವಿನಿಮಯದ ರೀತಿಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ಒಳ್ಳೆಯದಾಗುವುದಕ್ಕೆ ಬೇಕಾದಂತಹ ಸರ್ವ ಸಹಕಾರವನ್ನು ಲಕ್ಷ್ಮೀನಾರಾಯಣ ಅಲೆವುರಾಯರು ನೀಡ್ತಿದ್ದರು. ಬಾಲಕೃಷ್ಣ ಶೆಟ್ಟರು ನಮ್ಮ ಈ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಬರ್ತಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಶ್ರೀಯುತ ಕೀರ್ತಿಶೇಷ ಲಕ್ಷ್ಮೀನಾರಾಯಣ ಅಲೆವುರಾಯರು ಬಂದಿರಬಹುದು ಎನ್ನುವಂಥ ಕಲ್ಪನೆ ನಮಗೆ ನಿಖರವಾಗಿ ಈ ನಮ್ಮ ಸಂಘಕ್ಕೆ ಅವರು ಬಂದಿದ್ದಾರೋ ಇಲ್ಲವೋ ಎನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದರೆ ನಾವು ಸೇರಿದ್ದು 1983 ಬಳಿಕ. ಅದರ ಮೊದಲು ಲಕ್ಷ್ಮೀನಾರಾಯಣ ಅಲೆವುರಾಯರು ಇಲ್ಲಿ ಬಂದಿರಬಹುದು, ಅರ್ಥ ಹೇಳಿರ್ಬೋದು ಅಂತ ನಾವು ಹೇಳಿಸ್ತಾ ಇದ್ದೇವೆ. ಆದರೂ ನಾವು ಇವತ್ತು ಅವರ ಸಂಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಯಕ್ಷಗಾನ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯಾಗಿ ಶ್ರೀಯುತ ರವಿ ಅಲೆವುರಾಯ ಮತ್ತು ಶ್ರೀಯುತ ಮಧುಸೂದನ ಅಲೆವುರಾಯ ಇವರನ್ನು ಕೊಟ್ಟವರು ಲಕ್ಷ್ಮೀನಾರಾಯಣ ಅಲೆವುರಾಯರು. ಅದೇ ರೀತಿ ಅದೆಷ್ಟೋ ಮಂದಿ ಯಕ್ಷಗಾನಕ್ಕೆ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡುವುದಕ್ಕೆ ಅವರು ಕಾರಣರಾಗಿದ್ದರು. ವೃತ್ತಿಯಲ್ಲಿ ಪೌರೋಹಿತ್ಯದವರಾದರೂ ಸಹ ಪ್ರವೃತ್ತಿಯಲ್ಲಿ ಯಕ್ಷಗಾನವನ್ನು ನಂಬಿಕೊಂಡು ಅದನ್ನೇ ತನ್ನ ಜೀವಮಾನದಲ್ಲಿ ಅಳವಡಿಸಿಕೊಂಡಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಅಲೆವುರಾಯ ಇವರನ್ನು ಈ ಸಂದರ್ಭದಲ್ಲಿ ನಮ್ಮ ಈ 50 ಕಾರ್ಯಕ್ರಮಗಳ ಮಧ್ಯೆ ಸಂಸ್ಮರಣೆ ಮತ್ತು ಸನ್ಮಾನದ ಈ 50 ವಾರಗಳ ಕಾರ್ಯಕ್ರಮದಲ್ಲಿ ನಾವು ಸಂಸ್ಮರಿಸುತ್ತಾ ಅವರ ಆತ್ಮ ಅತ್ಯಂತ ಸಂತೋಷವನ್ನು ಪಡೀಲಿ ಅಂತ ಆಶಿಸುತ್ತಾ ಅವರ ಶಿಷ್ಯರಿಗೆ ಎಲ್ಲರಿಗೂ ಸಹ ಅದು ರವಿ ಅಲೆವುರಾಯ ಇರಲಿ ಮಧುಸೂದನ್ ಅಲೆವುರಾಯ ಇರಲಿ ಎಲ್ಲ ಶಿಷ್ಯರಿಗೂ ಅವರದಾದಂತಹ ಆಶೀರ್ವಾದ ಸದಾ ಕಾಲ ದೊರೆಯಲಿ ಅಂತ ಆಶಿಸುತ್ತಾ ಈ ಸಂಸ್ಮರಣೆಯ ಈ ಭಾಷಣವನ್ನು ನಾನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಧನ್ಯವಾದಗಳು ಸಂಜಯ್ ಕುಮಾರ್ ಅವರಿಗೆ. ಮುಂದಿನ ಕಾರ್ಯಕ್ರಮ ಸನ್ಮಾನ ಶ್ರೀ ರವಿ ಅಲೆವುರಾಯ ಅವರಿಗೆ. ದಯವಿಟ್ಟು ತಾವು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕೆಂದು ಕೇಳ್ತಾ ಇದ್ದೇನೆ. ಅಭಿನಂದನಾ ಭಾಷಣವನ್ನು ನೆರವೇರಿಸಲಿಕ್ಕಿದ್ದಾರೆ ಜಿ ಕೆ ಭಟ್ ಅವರು. ಮತ್ತು ಮಹಾಮಾಯಿಯ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆದರಣೀಯ ಸಭಾಧ್ಯಕ್ಷರೇ, ಇವತ್ತಿನ ಸನ್ಮಾನ ಕಾರ್ಯಕ್ರಮದ ಮದುಮಗ ರವಿ ಅಲೆವುರಾಯ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಕಲಾಭಿಮಾನಿಗಳೇ, ಹಾಗೂ ಈ ದೊಡ್ಡ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ ಎಲ್ಲ ಈ ಯಕ್ಷಗಾನ ಸಂಘದ ಆತ್ಮೀಯ ಕಾರ್ಯಕರ್ತರೇ, ನಾನು ಅಲೆವುರಾಯರ ಸನ್ಮಾನವನ್ನು ಅಲ್ಲಿ ಕೂತು ನೋಡಲಿಕ್ಕೆ ಅಂತ ಬಂದದ್ದು. ಅನಿವಾರ್ಯವಾಗಿ ಈಗ ವೇದಿಕೆಗೆ ಬರಬೇಕಾಯಿತು. ಸಂತೋಷವೇ, ಆದರೆ ಯಕ್ಷಗಾನದ ಯೂನಿಫಾರ್ಮ್ನಲ್ಲಿ ನಾನು ಬರಲಿಲ್ಲ, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತಾ ರವಿ ಅಲೆಯವರ ಬಗ್ಗೆ 2 ಮಾತು ಹೇಳಬೇಕು ಅಂತ ಹೇಳಿದರು. ಈಗ ಕಷ್ಟ ಏನಂದರೆ, ಈ ತುಂಬ ಗೊತ್ತಿದ್ದವರ ಬಗ್ಗೆ ಕೇವಲ 2-4 ಮಾತು ಹೇಳಲು ಸ್ವಲ್ಪ ಕಷ್ಟವೇ. ಕಡಿಮೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ರವಿಯವರ ಬಗ್ಗೆ ಧಾರಾಳ ಮಾತಾಡಿಯೇನು. ಅಷ್ಟು ನನಗೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ದೊಡ್ಡ ಸಾಧನೆ ಬಗ್ಗೆ ತಿಳುವಳಿಕೆ ಇದೆ. ಎಲ್ಲಿಂದ ಪ್ರಾರಂಭಿಸಬೇಕಂದ್ರೆ ಪ್ರಾಯಶಃ ಊರಿನಿಂದಲೇ. ಅವರ ಹುಟ್ಟೂರು ನನ್ನ ಹುಟ್ಟೂರು ವರ್ಕಾಡಿ ಸೈರಾಜೆಗೆ ಕೇವಲ 4 ಕಿಲೋಮೀಟರು. ಆದರೆ ನಾನು ಸ್ವಲ್ಪ ಕೇರಳದ ಗಡಿಯಿಂದ ಸ್ವಲ್ಪ ಆಚೆ, ನಾನು ಕರ್ನಾಟಕದಲ್ಲಿದ್ದೇನೆ, ಅವರ ಊರು ಅದು ಕೇರಳದಲ್ಲಿದೆ. ಆದರೆ ಹೈಸ್ಕೂಲು, ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಒಂದೇ ನಮಗೆ, ವಾಣಿಜ್ಯ ಹೈಸ್ಕೂಲು. ಮತ್ತೊಂದು ಸಂಬಂಧ ಯಕ್ಷಗಾನ ಸಂಬಂಧವಾಗಿ
ಆರಂಭದ ದಿನಗಳಲ್ಲಿ ನಾನು ಅವರ ಅರ್ಥವನ್ನು ವೇಷಗಳನ್ನು ನೋಡಲಿಲ್ಲ. ಅದನ್ನು ನಾನು ನೋಡಲಿಕ್ಕೆ ಪ್ರಾಯಶಃ ನನಗೆ ಸಂದರ್ಭ ಒದಗಿ ಬಂದದ್ದು ಅದು ಮಂಗಳೂರಿನಲ್ಲಿ. ಅಂದರೆ ಸುಮಾರು ನನ್ನ 28ನೇ ವರ್ಷದವರೆಗೆ ನಾನು ವಿಶೇಷವಾಗಿ ಊರಿನ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಇರಲಿಲ್ಲ. ನಾನು ವ್ಯಾಸಂಗಕ್ಕಾಗಿ ಮೈಸೂರಿನಲ್ಲಿದ್ದೆ. ಆಮೇಲೆ 2 ವರ್ಷ ಉಡುಪಿಯಲ್ಲೇ ನಾನು ಉಪನ್ಯಾಸಕನಾಗಿದ್ದೆ. ಮಂಗಳೂರಿಗೆ ಬಂದ ಮೇಲೆ ಅನೇಕ ಆಟಕೂಟಗಳಲ್ಲಿ ನನಗೆ ರವಿ ಅಲೆಯರ ನಿಕಟ ಸಂಪರ್ಕ ಒದಗಿ ಬಂತು. ಅವರ ಜೊತೆ ಸಾಕಷ್ಟು ಅರ್ಥ ಹೇಳಿದ್ದೇನೆ, ಹಲವಾರು ವೇಷಗಳನ್ನು ಮಾಡಿದ್ದೇನೆ. ಒಂದು ಮಾತು ಹೇಳಿದರೆ ಇದರಲ್ಲಿ ಯಾರ್ದು ಆಕ್ಷೇಪ ಇರಲಿಕ್ಕಿಲ್ಲ. ಪ್ರಾಯಶಃ ಒಂದು 2.5 ದಶಕಗಳ ಹವ್ಯಾಸಿ ಯಕ್ಷಗಾನ ರಂಗಭೂಮಿಯಲ್ಲಿ ಅಗ್ರಮಾನ್ಯ ವೇಷಧಾರಿಗಳು ರವಿ ಅಲೆಯರು, ಮುಖ್ಯವಾಗಿ ಸ್ತ್ರೀವೇಷಧಾರಿಯಾಗಿ. ಒಬ್ಬ ಸ್ತ್ರೀವೇಷ, ಯಾವುದೇ ವೇಷ ಇರ್ಬೋದು, ಮುಖ್ಯವಾಗಿ ಸ್ತ್ರೀವೇಷಧಾರಿಗೆ ಸಾಕಷ್ಟು ಪುರಾಣ ಜ್ಞಾನ ಬೇಕು, ನಾಟ್ಯದಲ್ಲಿ ಸಾಕಷ್ಟು ಪರಿಣತಿ ಬೇಕು, ತಾಳ ಲಯಗಳಲ್ಲಿ ಹಿಡಿತ ಬೇಕು, ಜೊತೆಗೆ ಒಳ್ಳೆಯ ರೂಪ ಕೂಡ ಬೇಕು. ರೂಪ ಕೂಡ ಕೌಂಟ್ ಆಗ್ತದೆ. ಇದೆಲ್ಲವೂ ಮೇಳೈಸಿದ್ದರಿಂದ ಪ್ರಾಯಶಃ ರವಿ ಅಲೆಯರು ರಂಗದಲ್ಲಿ ಒಂದು 25-30 ವರ್ಷದಿಂದ ಮೆರೆದಿದ್ದಾರೆ. ರೂಪವೂ ಕೌಂಟ್ ಆಗ್ತದೆ. ಯಾವುದೇ ವೇಷವನ್ನು ಮಾಡಬೇಕೆ ಬೇಕಾದಂಥ ರೂಪ ಅವರಿಗೆ ದೈವದತ್ತವಾಗಿ ಅಥವಾ ಹಿರಿಯರಿಂದ ಬಳುವಳಿಯಾಗಿ ಬಂದಿದೆ. ಬಳುವಳಿ ಅನ್ನೋದಾಗ ಮತ್ತೊಂದು ಮಾತುಂಟು. ಯಾವುದೇ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಕಲೆಯಲ್ಲಿ ಒಬ್ಬ ಬೆಳಿಬೇಕಾದರೆ ಸ್ವಲ್ಪ ಹಿರಿಯರ ಹಿನ್ನೆಲೆಯೂ ಬೇಕು, ಜೊತೆಗೆ ಸ್ವಂತ ಪ್ರತಿಭೆಯೂ ಬೇಕು, ಪರಿಶ್ರಮವೂ ಬೇಕು. ಅಲೆಯರಿಗೆ ಈ 3 ಒದಗಿ ಬಂದಿದೆ. ಹಿರಿಯರಿಂದ ಬಂದ ಬಳುವಳಿ ಅವರಿಗೆ ಯಕ್ಷಗಾನ. ಅವರ ತೀರ್ಥರೂಪರ ಬಗ್ಗೆ ಈಗಾಗಲೇ ಇಲ್ಲಿ ಮಿತ್ರ ಸಂಜಯ್ ಕುಮಾರ್ ಹೇಳಿದರು. ನಾನು ಅವರ ಬಗ್ಗೆ ಕೇಳಿದ್ದೇನೆ. ಒಳ್ಳೆಯ ಅರ್ಥಧಾರಿ ನಮ್ಮ ಆ ಊರಿನಲ್ಲಿ, ಹಾಗೂ ಒಳ್ಳೆಯ ಹವ್ಯಾಸ ವೇಷಧಾರಿ ಕೂಡ ಆಗಿದ್ದರಂತೆ ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಯಕ್ಷಗಾನದ ಸಂಘಟಕ, ಪರಿಚಾರಕ, ಅದು ಮುಖ್ಯ. ಯಕ್ಷಗಾನದಂಥ ಒಂದು ಕಲೆ ಬೆಳಿಬೇಕಾದರೆ ಒಳ್ಳೆಯ ಸಂಘಟಕರು ಬೇಕು. ಆ ಯಕ್ಷಗಾನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೊಡಗಿಸಿಕೊಳ್ಳುವಂಥ ಪರಿಚಾರಕರು ಬೇಕು. ಅಂಥ ಒಂದು ವಿರಳ ವ್ಯಕ್ತಿತ್ವ ಪ್ರಾಯಶಃ ಕೀರ್ತಿಶ್ರೇಷ್ಠ ಲಕ್ಷ್ಮೀನಾರಾಯಣ ಅಲೆಯರಾಗಿದ್ದರು. ಹಾಗೆ ತಂದೆಯಿಂದ ಬಂದಂಥ ಆ ಕಲೆಯನ್ನು ಅವರು ಆರಾಧಿಸಿಕೊಂಡು ಬಂದರು. ಯಕ್ಷಗಾನ ಹೇಳಿ ಕೇಳಿ ಆರಾಧನಾ ಕಲೆ. ಅಲೆಯರು ಅಪ್ಪಟ ಪ್ರೀತಿಸಿ ಆರಾಧಿಸಿಕೊಂಡು ಬಂದಂಥ ಕಲೆ ಯಕ್ಷಗಾನ. ಆದ್ದರಿಂದ ಆ ಕಲಾಮಾತೆ ಪೂರ್ಣ ಅನುಗ್ರಹ ಅವರಿಗೆ ಒದಗಿ ಬಂದಿದೆ. ಅನೇಕ ಅವರ ಸ್ತ್ರೀವೇಷಗಳನ್ನು ಭಾಳ ನೀವೆಲ್ಲ ನೋಡಿದ್ದೀರಿ. ಹೆಸರಿಸುವುದಾದರೆ ಶ್ರೀದೇವಿಯ ಪಾತ್ರ, ಅದು ಅವರಿಗೆ ಸಾಕಷ್ಟು ಹೆಸರು ತಂದುಕೊಂಡ ಪಾತ್ರ. ನಾನು ಅತ್ಯಂತ ಮೆಚ್ಚಿದವರ ಒಂದು ಪಾತ್ರಗಳಲ್ಲಿ ಒಂದು ದಾಕ್ಷಾಯಿಣಿಯ ಪಾತ್ರ. ದಕ್ಷಾಧ್ವರದ ದಾಕ್ಷಾಯಿಣಿಯ ಪಾತ್ರ ಅದು ಚಾಲೆಂಜಿಂಗ್ ರೋಲ್. ಅದಷ್ಟು ಸುಲಭ ಅಲ್ಲ. ಕೋಳಿಯೂರು ರಾಮಚಂದ್ರಾಯರಂಥವರು ಅಲ್ಲಿ ತಮ್ಮ ಛಾಪನ್ನು ಸ್ಥಾಪಿಸಿದ್ದಾರೆ ದಾಕ್ಷಾಯಿಣಿಯ ಪಾತ್ರದಲ್ಲಿ. ಸುಲಭದಲ್ಲಿ ದಾಕ್ಷಾಯಿಣಿ ಮಾಡಿ ಯಾರಿಗೂ ಅದು ದಕ್ಕಿಸಿಕೊಡಲಿಕ್ಕೆ ಅಥವಾ ಹೆಸರು ಬರಲಿಕ್ಕೆ ಆಗುವುದಿಲ್ಲ. ಅವರ 1-2 ದಾಕ್ಷಾಯಿಣಿಯ ಪಾತ್ರ ನಾನು ನೋಡಿದ್ದೇನೆ. ಪ್ರಾಯಶಃ ಹವ್ಯಾಸಿ ಯಕ್ಷಗಾನ ಕಲಾವಿದರಲ್ಲಿ ನನಗೆ ರವಿಯವರ ದಾಕ್ಷಾಯಿಣಿಯಷ್ಟು ಬೇರೆ ಯಾವುದು ನನಗೆ ಮೆಚ್ಚುಗೆ ಆಗಲಿಲ್ಲ, ತೃಪ್ತಿ ಕೊಡಲಿಲ್ಲ. ಯಾವುದೇ ಅದು ಒಂದು ಸ್ತ್ರೀ ಪಾತ್ರ ಇರ್ಬೋದು, ಅದಕ್ಕೆ ಅವರು ಸಮರ್ಥವಾಗಿ ನ್ಯಾಯ ಕೊಡಬಲ್ಲರು. ಅಂದರೆ ಆ ರೇಂಜ್ ಹೇಳೋದು ನಾನು. ದಾಕ್ಷಾಯಿಣಿ ಅಥವಾ ಚಂದ್ರಮತಿ ಬೇರೆ, ಮೇನಕೆ ಮಾಯಾ ಶೂರ್ಪನಖಿ ಬೇರೆ. ಅದು ತೀರಾ ಶೃಂಗಾರದ ಪಾತ್ರಗಳು. ಎರಡಲ್ಲಿಯೂ ಸೈ ಎನ್ನಿಸಿಕೊಂಡವರು ಅಲೆಯುರೆಯರು. ಇದು ಒಬ್ಬ ಕಲಾವಿದನ ಪ್ರತಿಭೆ, ಕಲಾವಿದನ ಸಾಮರ್ಥ್ಯ. ಒಬ್ಬ ಯಕ್ಷಗಾನ ಅರ್ಥಧಾರಿಯಾಗಿ ಕೂಡ ಸಲ್ಲುವವರು ರವಿ ಅಲೆಯರು. ಪ್ರಾಯಶಃ ಈ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಗಳು ಅವರು ಸಮರ್ಥ ಅರ್ಥಧಾರಿಗಳಾಗಬೇಕಾದ್ರೆ ಅವರು ವಾರದ ಕೂಟಗಳಲ್ಲಿ ತಯಾರಾಗಬೇಕು. ಹಠಾತ್ತನೆ ರಂಗಕ್ಕೆ ಬಂದು ದೊಡ್ಡ ಪಾತ್ರಗಳನ್ನು ಹೇಳಿದರೆ ಸಣ್ಣ ಪಾತ್ರ ಹೇಳಲಿಕ್ಕೆ ಕೆಲವರಿಗೆ ಆಗುವುದಿಲ್ಲ. ಈಗ ಇಲ್ಲಿ ಜಟಾಯಿ ಮೋಕ್ಷವೋ ಅಥವಾ ಸೀತಾ ಪರಿತ್ಯಾಗವೋ
ರಾಮ ಸೀತೆ ಅಥವಾ ಲಕ್ಷ್ಮಣ ಭಾಳ ಮಂದಿ ಹೇಳ್ತಾರೆ ದೊಡ್ಡ ಕಲಾವಿದರು, ಜಟಾಯು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ ಅದು. ಅಥವಾ ಒಂದು ಚಾರಕನ ಪಾತ್ರ, ಒಂದು ನಾರದನ ಪಾತ್ರ, ಅದನ್ನು ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ. ವಾರ್ಧಕೂಟಲ್ಲಿ ತಯಾರಾದ್ದರಿಂದ ಯಾವುದೇ ಅರ್ಥಕ್ಕೆ ನ್ಯಾಯ ಕೊಡುವಂಥ ಒಂದು ಸಾಮರ್ಥ್ಯ ಅಲೆಯರಾರಿಗೆ ಒದಗಿ ಬಂದಿದೆ. ಮಾಮಯ್ಯ ಸಾನ್ನಿಧ್ಯದಲ್ಲಿ ಅವರು ಅರ್ಥ ಹೇಳಿದ್ದಾರೆ, ವೇಷ ಮಾಡಿದ್ದಾರೆ. ಒಂದು ಸಂದರ್ಭ ಹೇಳೋದಿದ್ದರೆ, ಯಕ್ಷಲಹರಿಯ ಪ್ರಸಿದ್ಧ ತಾಳಮದ್ದಳೆ ಸ್ಪರ್ಧೆಗಳ ಕಾಲದಲ್ಲಿ ನಮ್ಮ ತಂಡದಲ್ಲಿ ಅಲೆಯರಾರಿದ್ದರು. ದಕ್ಷಾಧ್ವರ ನಮ್ಮ ಆ ಪ್ರಸಂಗಕ್ಕೆ ಅಲ್ಲಿ ಪ್ರಥಮ ಬಹುಮಾನ ಬಂತು. ಅದು ನಾವು ಹೊರಟದ್ದಿಲ್ಲಿಂದ ದೇವಿಯ ಸೇವೆ ಮಾಡಿ ಇಲ್ಲಿ ಒಂದು ಪ್ರಯೋಗ ಮಾಡಿ ಆಮೇಲೆ ನಾವು ಕಿನ್ನಿಗೋಳಿಗೆ ಹೋದ್ದು. ಪ್ರಾಯಶಃ ಒಳ್ಳೊಳ್ಳೆಯ ತಂಡಗಳಿದ್ದವು. ಅಲ್ಲಿ ನಮಗೆ ಪ್ರಥಮ ಬಹುಮಾನ ಬಂತು. ಪ್ರಥಮ ಬಹುಮಾನ ಅಲ್ಲಿ ನಮಗೆ ತಂದು ಕೊಡುವಲ್ಲಿ ದಾಕ್ಷಾಯಿಣಿಯ ಪಾತ್ರ ಮಾಡಿದ ರವಿ ಅಲೆಯರ ದೊಡ್ಡ ಕೊಡುಗೆ ಇದೆ. ಇದನ್ನು ನಾನು ಯಾವತ್ತೂ ಬೇರೆ ಬೇರೆ ವೇದಿಕೆಯಲ್ಲಿ ಹೇಳಿದ್ದೇನೆ. ಇನ್ನು ನಾವು ವೇದಿಕೆಗಳಲ್ಲಿ ಮಾತಾಡುವಾಗ ಹೇಳ್ತೇವೆ, ಯಕ್ಷಗಾನ ದೊಡ್ಡ ಕಲೆ, ನಮ್ಮ ಹೆಮ್ಮೆಯ ಕಲೆ, ಇದನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ ಅಂತ. ಯಕ್ಷಗಾನ ಕಲೆಯನ್ನು ನಾವು ಉಳಿಸಿಕೊಳ್ಬೋದು, ಬೆಳೆಸೋದು ಹೇಗೆ? ನಾವು 50-60 ದಾಟಿದವರು ನಾವು ಭಾಳ ಕಾಲ ಈ ರಂಗದಲ್ಲಿ ಇರುವುದಿಲ್ಲ. ಯಕ್ಷಗಾನ ಕಲೆ ಬೆಳಿಬೇಕಾದ್ರೆ ಯುವಕರು ಯುವತಿಯರು ತಯಾರಾಗಬೇಕು. ಈಗ ಇವತ್ತು ಹಾಡಿದ್ರಲ್ಲ ಇಲ್ಲಿ ಯುವತಿ, ಅಂಥವರು ತಯಾರಾಗಬೇಕು. ಈ ದೊಡ್ಡ ಕೆಲಸವನ್ನು ದಶಕಗಳಿಂದ ಅಲೆಯರಾರು ಮಾಡ್ತಾ ಇದ್ದಾರೆ ತಮ್ಮ ಸರಯು ಬಾಲ ಯಕ್ಷಗಾನ ವೃಂದದ ಮೂಲಕ. ಅದು ಬಹಳ ದೊಡ್ಡ ಕೆಲಸ ಅವರದ್ದು. ಅತ್ಯಂತ ಆಹಾರವಾಗಿ ಅವರ ಸರಯು ಸಂಘಕ್ಕೆ ಪ್ರಾಯಶಃ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು. ಆ ಸಾಧನೆ ಅಷ್ಟು ದೊಡ್ಡದು. ಅಲ್ಲಿ ತಯಾರಾದಂಥ ಯುವಕರು ಯುವತಿಯರ ಹುಡುಗರ ಹುಡುಗಿಯರು ಅವರು ಭಾವಿ ಯಕ್ಷಗಾನ ಕಲಾವಿದರು. ಅಂಥವರಿಂದ ಕಲೆ ಉಳಿಬೇಕು. ಹಾಗೆಯೇ ಒಬ್ಬ ಶ್ರೇಷ್ಠ ನಿರ್ದೇಶಕರಾಗಿ ಕೂಡ ಅಲೆಯರಾಯರನ್ನು ಯಾವುದೇ ವೇದಿಕೆಯಲ್ಲಿ ನೀವು ಸನ್ಮಾನಿಸಬಹುದು. ಪ್ರಾಯಶಃ ನಮ್ಮ ಕದ್ರಿಯ ಯಕ್ಷಮಂಜೂಷ ಮಹಿಳೆಯರ ಯಕ್ಷಗಾನ ತಾಳಮದ್ದಳೆ ತಂಡ ಏನಿತ್ತು ಅದರ ನಿರ್ದೇಶಕರಾಗಿ ಕೂಡ ಅವರು ಆ ಸಂಘದ ಯಶಸ್ಸಿನಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಲ್ಲಿಕಾ ಕಲಾವೃಂದದ ಇರ್ಬೋದು, ಶ್ರೀಕೃಷ್ಣ ಯಕ್ಷಸಭಾದ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿರ್ಬೋದು, ಓರ್ವ ಸಂಘಟಕರಾಗಿ, ಓರ್ವ ಸಂಯೋಜಕರಾಗಿ, ಓರ್ವ ಕಲಾವಿದರಾಗಿ ಅವರ ಕೊಡುಗೆ ನಿರಂತರ ಈ ಕಲೆಗೆ ಸಂದಿದೆ. ಇನ್ನು ಹಲವು ಕಾಲ ಅವರಿಂದ ಇಂಥ ಸೇವೆ, ಅದು ವೇಷದಲ್ಲಿಯೋ ಅರ್ಥದಲ್ಲಿಯೋ ಅಲ್ಲ, ನಿರ್ದೇಶಕನಾಗಿಯೋ ಅದು ಸಲ್ಲುತ್ತಾ ಇರಲಿ. ಅದಕ್ಕೆ ಇವತ್ತಿನ ಈ ಸನ್ಮಾನ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಬಂದವರೆಲ್ಲ ಯಕ್ಷಗಾನದ ಅಪ್ಪಟ ಪ್ರೇಮಿಗಳು, ಕಲಾರಾಧಕರು. ಅದು ಕೂಡ ತಾಯಿಯ ಸನ್ನಿಧಿಯಲ್ಲಿ ಆಗ್ತಿರುವಂಥ ಒಂದು ಸನ್ಮಾನ ಇದು ಅವರ ಮುಂದಿನ ಯಕ್ಷಗಾನ ಸಾಧನೆಗೆ ಮತ್ತಷ್ಟು ಅವರಿಗೊಂದು ಶಕ್ತಿಯನ್ನು, ಪ್ರೇರಣೆಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲ ಕಲಾಭಿಮಾನಗಳ ಪರವಾಗಿ ಶ್ರೀಯುತ ರವಿ ಅಲೆಯೂರೆ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ನಮಸ್ಕಾರ. ಜಿ ಕೆ ಭಟ್ರು ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಿಟ್ಟರು ಕಾಣ್ತದೆ. ಒಂದು, ರವಿ ಅಲೆಯೂರಾಯರು 8 ಭಾಷೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡುವಂತಹ ಶ್ರೇಷ್ಠ ಕಲಾವಿದ. 1 ಅಥವಾ 2 ಅಥವಾ 3 ಭಾಷೆಗಳ ಬಗ್ಗೆ ನಾವು ಕೇಳಿರ್ಬೋದು, ವೇಷ ಮಾಡ್ತಾರೆ, ಅರ್ಥ ಹೇಳ್ತಾರೆ ಅಂತ. ಆದರೆ ರವಿ ಅಲೆಯೂರಾಯರು 8 ಭಾಷೆಗಳಲ್ಲಿ ವೇಷವನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದೇ ರೀತಿ ಅವರ ಸರಯು ಬಾಲ ಯಕ್ಷ ವೃಂದ ಇದು 5 ಭಾಷೆಗಳಲ್ಲಿ ಪ್ರದರ್ಶನವನ್ನು ನೀಡುವಂತಹ ಯುವ ಮಕ್ಕಳ ಒಂದು ಕಲಾ ತಂಡವನ್ನು ಹೊಂದಿದ್ದು, ಜಿ ಕೆ ಭಟ್ರು ಹೇಳಿದಾಗೆ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸರಯು ಯಕ್ಷವೃಂದ, ಬಾಲ ಯಕ್ಷವೃಂದ ಇದಕ್ಕೆ ಬಂದಿದೆ. ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ರವಿ ಅಲೆಯೂರಾಯರೇ. ಅವರ ಮನೆಗೆ ಮೊನ್ನೆ ನಾವು ಹೋಗಿದ್ದೇವೆ. ಒಂದು ದಿವಸ ಮನೆಯಲ್ಲಿ ನೋಡ್ತೇವೆ, ಎಲ್ಲ ಮಕ್ಕಳು ಬಣ್ಣ ಹಚ್ಚಿಕೊಂಡಿದ್ದಾರೆ. ಎಂತ ಅಂತ ಕೇಳುವಾಗ, ಬಣ್ಣ ಹಚ್ಚುವಂಥದ್ರಿಂದ ಹಿಡಿದು ಕುಣಿಯುವುದು ಮಾತ್ರ ಕಲಿಸ್ಕೊಡೋದಲ್ಲ, ಅವರು ಬಣ್ಣಗಾರಿಕೆ ಬಗ್ಗೆಯೂ ಸಹ ಅವರು ಮಾರ್ಗದರ್ಶನವನ್ನು ನೀಡಿ ಆ ಎಳೆಯರನ್ನು ಮುಂದಿನ ಪೀಳಿಗೆಯಲ್ಲಿ ಯಕ್ಷಗಾನ ಕಲಾವಿದರನ್ನಾಗಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮೆಚ್ಚುವಂಥ ವಿಚಾರ. ಮತ್ತು ಫೀಸ್ನ ಬಗ್ಗೆ ಕೇಳಿದಾಗ ಅವರು ಹೇಳ್ತಿದ್ರು, ಅವರು ಶಾಲೆ ಕಲಿಯುವುದೇ ಭಾರಿ ಕಷ್ಟದಲ್ಲಿ, ಮತ್ತು ಯಕ್ಷಗಾನ ಕಲೀಲಿಕ್ಕೆ ಅವ್ರ ಹತ್ರ ಫೀಸ್ ಎಲ್ಲಿಂದ ತಗೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ಇದೆಲ್ಲ ನಾನು ಕಲಿಸಿಕೊಡುವಂಥದ್ದು ಕೇವಲ
ಅವರು ಯಕ್ಷಗಾನದಲ್ಲಿ ಮೇಲೆ ಬರಬೇಕೆನ್ನುವಂಥ ಉದ್ದೇಶದಿಂದ ಧರ್ಮಾರ್ಥವಾಗಿ ನಾನು ಕಲಿಸಿಕೊಡ್ತಾ ಇದ್ದೇನೆ ಹೇಳಿದರು. ಇಂತಹ ಒಂದು ಶ್ರೇಷ್ಠ ಕಲಾವಿದನನ್ನು ಸನ್ಮಾನಿಸುವುದು ನಮಗೆ ಬಹಳಷ್ಟು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನವನೀತರು 1980ರಲ್ಲಿ ನನಗೆ ನವನೀತರ ಪರಿಚಯ ಆಗಿತ್ತು. ಆ ಸಂದರ್ಭದಲ್ಲಿ ರವಿ ಅಲೆಯೂರಾಯರ ಬಗ್ಗೆ ನನಗೆ ನವನೀತರ ಮೂಲಕ ವಿಷಯ ಗೊತ್ತಾಗ್ತಿತ್ತು. ಕಾಲೇಜಿಗೆ ಹೋಗ್ತಿದ್ರು ನವನೀತರು, BBM ಮಾಡ್ತಿದ್ರು SDM ಕಾಲೇಜಿನಲ್ಲಿ. ಆ ಸಂದರ್ಭದಲ್ಲಿ ಗೋವಿಂದಾಸ್ನಲ್ಲಿ ರವಿ ಅಲೆಯೂರಾಯರು ಅದೇ ವರ್ಷದ ವ್ಯಾಸಂಗದಲ್ಲಿದ್ದರು. ಆಗ ಭಾಷಣ ಸ್ಪರ್ಧೆಗಳಲ್ಲಿ ಒಮ್ಮೆ ರವಿ ಅಲೆಯೂರಾಯರಿಗೆ ಪ್ರಶಸ್ತಿ ಬಂದರೆ ಮತ್ತೊಮ್ಮೆ ನವನೀತ್ ಶೆಟ್ಟರಿಗೆ ಬಹುಮಾನ ಬರ್ತಿತ್ತಂತೆ. ಅಷ್ಟು ಆ ಎಳವೆಯಿಂದಲೇ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕವಾಗಿ ತಮ್ಮ ಛಾಪನ್ನು ಅವರು ಆಗಲೇ ತೋರಿಸಿಕೊಟ್ಟಿದ್ದಾರೆ. ಮುಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಪಾದಾರ್ಪಣೆಯನ್ನು ಮಾಡಿ ಬಹಳಷ್ಟು ಶ್ರೇಯಸ್ಸನ್ನು ಹೊಂದಿದ್ದಾರೆ. ಬಸವರತ್ನ ರಾಷ್ಟ್ರ ಪ್ರಶಸ್ತಿ, ಬಸವರತ್ನ ಮತ್ತು ಕನ್ನಡ ರತ್ನ ಎನ್ನುವಂತಹ ರಾಜ್ಯ ಪ್ರಶಸ್ತಿಗಳು, ಹಲವಾರು ಸಂಘ ಸಂಸ್ಥೆಗಳ ಪ್ರಶಸ್ತಿಗಳನ್ನು ಪಡೆದಂತಹ ರವಿ ಅಲೆಯೂರಾಯರು ನಿಜಕ್ಕೂ ಅಭಿನಂದನಾರ್ಹರು ಎಂಬುದಾಗಿ ಹೇಳುತ್ತಾ ಅವರ ಅಭಿನಂದನಾ ಪತ್ರವನ್ನು ಈಗ ಓದಲಿಕ್ಕಿದ್ದೇನೆ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಸ್ಥಾಪನೆ 1922, ಕುಡ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನ ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸಹಯೋಗದಲ್ಲಿ ಶ್ರೀ ವಾಗೀಶ್ವರಿ ಶತಮಾನೋತ್ಸವ 1922, 2022. 1922ರಲ್ಲಿ ಕೀರ್ತಿಶೇಷ ಅರ್ಕುಳ ಸುಬ್ರಯ್ಯ ಆಚಾರ್ಯ ಇವರಿಂದ ಉದ್ಘಾಟಿಸಲ್ಪಟ್ಟ ದಿವಂಗತ ಎನ್ ಮಾಧವ ಆಚಾರ್ಯ ಇವರ ಅಧ್ಯಕ್ಷತೆಯಲ್ಲಿ ಮುನ್ನಡೆದ ನಮ್ಮ ಯಕ್ಷಗಾನ ತಾಳಮದ್ದಳೆ ಸಂಘದ ಶತಮಾನೋತ್ಸವದ ಪ್ರಯುಕ್ತ ವಾರದ ಸರಣಿ ಕಾರ್ಯಕ್ರಮ ಯಕ್ಷಗುರು, ಯಕ್ಷಗಾನ ವೇಷಧಾರಿ, ಅರ್ಥಧಾರಿ, ಲೇಖಕ, ಸಂಘಟಕ, ಸಮರ್ಥ ಕಲಾವಿದ, ಮಕ್ಕಳ ಯಕ್ಷಗಾನ ಮೇಳ ಸ್ಥಾಪಕ ಶ್ರೀ ರವಿ ಅಲೆಯೂರಾಯ ಇವರಿಗೆ ಪ್ರೀತಿ, ಗೌರವ, ಅಭಿಮಾನಪೂರ್ವಕವಾಗಿ ಸಮರ್ಪಿಸಿದ ಸಮ್ಮಾನ ಪತ್ರ. ಶ್ರೀ ವಾಗೀಶ್ವರಿಯು ತಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಗೌರವಾಧ್ಯಕ್ಷರು, ಶ್ರೀನಾಥ್ ಪ್ರಭು ಕದ್ರಿ ಅಧ್ಯಕ್ಷರು, ನಾಗೇಶ್ ಪ್ರಭು ಕಾರ್ಯಾಧ್ಯಕ್ಷರು, CS ಭಂಡಾರಿ ಅಧ್ಯಕ್ಷರು, ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ, ಕದ್ರಿ ನವನೀತ್ ಶೆಟ್ಟಿ ಪ್ರಧಾನ ಸಂಚಾಲಕ, ಶಿವಪ್ರಸಾದ್ ಪ್ರಭು ಕೋಶಾಧಿಕಾರಿ, ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವ ಸಮಿತಿ ಹಾಗೂ ಸರ್ವ ಸದಸ್ಯರು. ದಿನಾಂಕ 15/5/2022, ಸ್ಥಳ ಶ್ರೀ ಮಹಾಮಾಯಿ ದೇವಸ್ಥಾನ. ಶ್ರೀ ರವಿ ಅಲೆಯೂರಾಯರನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸುಧಾಕರ್ ರಾವ್ ಪೇಜಾವರ್ ಹಾಗೂ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮಹೇಶ್ ಪಾಂಡೆ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಧಾಕರ್ ರಾವ್ ಪೇಜಾವರ್ ಅವರಿಗೆ ರವಿ ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಯುತ ಮಹೇಶ್ ಪಾಂಡೆ ಅವರು ಹಾರವನ್ನು ಹಾಕ್ತಾ ಇದ್ದಾರೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ CS ಭಂಡಾರಿಯವರು ಫಲಪುಷ್ಪಗಳನ್ನು ನೀಡ್ತಾ ಇದ್ದಾರೆ. ಶ್ರೀನಾಥ್ ಪ್ರಭು ಅವರು ಸಮ್ಮಾನ ಪತ್ರವನ್ನು ನೀಡ್ತಾ ಇದ್ದಾರೆ. ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ಎಲ್ಲ ವಾರಗಳಲ್ಲಿ ಬೇರೆ ಬೇರೆ ಯಕ್ಷಗಾನ ಕ್ಷೇತ್ರದ ಕಲಾವಿದರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಪ್ರಾಯಶಃ ಇಲ್ಲಿ ನನಗೆ ಈ ಸನ್ಮಾನ ಇವತ್ತು ಸಲ್ಲುವುದಕ್ಕೆ ನನ್ನ ದೀರ್ಘಕಾಲದ ಈ ಸಂಘದೊಂದಿನ ಒಡನಾಟ ಮತ್ತು ನವರಾತ್ರಿ ಉತ್ಸವದಲ್ಲಿ ಆಗುತ್ತಿದ್ದಂಥ ಯಕ್ಷಗಾನ ಬಯಲಾಟಗಳಲ್ಲಿ ನಾನು ನೀಡಿದ ಸಹಕಾರ ಅಂತ ತಿಳ್ಕೊಳ್ತೇನೆ. ಪ್ರತಿ ವರ್ಷವೂ ಇಲ್ಲಿ ಏಕಾದಶಿ ದಿವಸ ನವರಾತ್ರಿ ಸಂದರ್ಭದಲ್ಲಿ ನಮ್ಮದಲ್ಲಿ ನಿಶ್ಚಯ ಅದನ್ನು ಮರಣ ಸ್ವತಃ ಕೆಲಸ ಹಾಗೆಯೇ ಬರ್ತಿತ್ತು. ಇಲ್ಲಿ ಕಾಯಂ ವೇಷ ಅಂತ ಸ್ಪಷ್ಟ, ಅದು ಕೇಳಲಿಕ್ಕಿಲ್ಲ, ಅಲಿಖಿತ ಒಪ್ಪಂದ, ಅದು ಮೊದಲೇ ವರ್ಷದ ಮೊದಲನೇ ನಿಶ್ಚಯ. ಇವತ್ತು ಈ ವರ್ಷ ಹೊರಡುವಾಗ ವರ್ಷದ ಆಟ ಯಾವಾಗ ಅಂತ ಫಿಕ್ಸ್ ಆಗಿರ್ತಿತ್ತು. ಹಾಗಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಬಂದು ಶ್ರೀದೇವಿಯ ಸೇವೆ ಮಾಡಿದ್ದೇನೆ ಎನ್ನುವಂಥ ಸಂತೃಪ್ತ ಭಾವ ಮತ್ತು ಅದಕ್ಕೆ ಇವತ್ತೊಂದು ಸಾರ್ಥಕ್ಯದ ಕ್ಷಣ ನಿರ್ಮಾಣವಾಯಿತು ಅನ್ನೋದು ಸಂತೋಷ ವಿಷಯ. ವೇದಿಕೆಯ ಗಣ್ಯರು, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನನ್ನನ್ನು ಗುರುತಿಸಿ ಗೌರವಿಸಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಮಾಡಲಿಕ್ಕೆ ಕೆಲಸ ಇನ್ನೂ ಇದೆ. ಈಗಷ್ಟೇ ನಾವು ಒಂದು ಮಕ್ಕಳ ತಂಡವನ್ನು ಪ್ರಾರಂಭ ಮಾಡಿ 22 ವರ್ಷಗಳು ನಡೆಸ್ತಾ ಇದ್ದೇವೆ. 25ನೇ ವರ್ಷಕ್ಕೆ ನಾವು ಸ್ವಲ್ಪ ಒಂದು ಅದ್ಧೂರಿದ ಕಾರ್ಯಕ್ರಮ ಮಾಡಬೇಕು ಅಂತಿದ್ದು. ಈ ಮಧ್ಯೆ ಸರ್ಕಾರ ನಮ್ಮನ್ನು ಗುರುತಿಸಿ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಉಡುಪಿಯಲ್ಲಾಗಲಿ ತೆಂಕುತಿಟ್ಟು ಮಕ್ಕಳ ಮೇಳಕ್ಕೆ ಇದುವರೆಗೆ ರಾಜ್ಯ ಪ್ರಶಸ್ತಿ ಬಂದದ್ದಿಲ್ಲ. ವೈಯಕ್ತಿಕವಾಗಿ ವ್ಯಕ್ತಿಗಳಿಗೆ ಬಂದಿದೆ, ಆದರೆ ತಂಡವಾಗಿ ಬಂದದ್ದು ನಮಗೆ ಮಾತ್ರ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಪ್ರಪ್ರಥಮ ಮಕ್ಕಳ ಮೇಳ ನಾವು ಸ್ಥಾಪನೆ ಮಾಡಿದ್ದು ನಾವೇ. ಪ್ರಾಯಶಃ ಈ ಮಕ್ಕಳ ಮೇಳ ಅನ್ನುವ ಕಲ್ಪನೆ ಇದ್ದಾಗ, ಈ ಬಾಲಕಾರ್ಮಿಕ ಪದ್ಧತಿ ಅಷ್ಟು ಗಂಭೀರವಾಗಿಲ್ಲಿದ್ದಾಗ ಮೇಳದಲ್ಲಿ ಹುಡುಗರು ಸಿಗ್ತಿದ್ರು.
ಆದರೆ ಬಾಲಕಾರ್ಮಿಕ ಪದ್ಧತಿ ಕಡ್ಡಾಯವಾಗಿ ಬಂದದರಿಂದ ಮೇಳದಲ್ಲಿ ಈಗ ಬಾಲಗೋಪಾಲ ವೇಷ ಮಾಡಲಿಕ್ಕೆ ಆಗಲಿ ದೇವೇಂದ್ರ ಬಲಕ್ಕಾಗಿ ಮಕ್ಕಳಿಲ್ಲ. ಆ ಕಾಲಕ್ಕೆ ಈ ತುಡಿತವುಳ್ಳ ಮಕ್ಕಳಿಗೆ ಅವಕಾಶ ಇಲ್ಲ ಅನ್ನುವ ಸಂದರ್ಭ ಬಂದಾಗ ನಾನು ಪ್ರಾರಂಭ ಮಾಡಿದ್ದು. ಶಾಲಾ ಕಾಲೇಜುಗಳಲ್ಲಿ ಕಲಿಸ್ತಾ ಹೋದಾಗ ಇದು ಸತ್ಯ, ಈ ಮಕ್ಕಳಿಗೆ ಆ ತುಡಿತ ಉಂಟು ಅಂತ ಗೊತ್ತಾಯಿತು. ಹಾಗೆ ಸರಿ ಬಾಲಯಕ್ಷವನ್ನು ಪ್ರಾರಂಭ ಮಾಡಿದೆವು. 22 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದರ ವಿಶೇಷವಾಗಿ ನನಗೆ ಸ್ಫೂರ್ತಿಯನ್ನು ಕೊಟ್ಟದ್ದು ಈ ಅಂಧ ಮಕ್ಕಳು ಮತ್ತು ವಿಕಲಾಂಗ ಮಕ್ಕಳು. ಅಂಧ ಮಕ್ಕಳು ಅಂತಂದರೆ ಕಣ್ಣೇ ಕಾಣಿಸದಿರೋ ವಿದ್ಯಾರ್ಥಿಗಳಿಗೆ ಒಂದು ಯಕ್ಷಗಾನ ಕಲಿಸಬೇಕು ಅನ್ನೋಂಥ ಒಂದು ಕರೆ ಬಂತು. ನನಗೆ ತುಂಬ ಹೆದರಿಕೆ ಆಗಿತ್ತು, ಆ ಮಕ್ಕಳಿಗೆ ಹೇಗಪ್ಪ ಕಲಿಸೋದು ಅಂತ. ಆದರೆ ಅವರೊಂದಿಗೆ ಇದ್ದು ಅವ್ರು ಹೇಳಿದರು, ನೀವು ಒಂದು 15 ದಿವಸ ಅವ್ರ ಜೊತೆ ಇರಿ, ನಂತರ ಅವರಿಗೆ ಯಕ್ಷಗಾನ ಕಲಿಸಿ, ನಿಮಗೆ ಆಗ್ತದೆ ಇಲ್ವ ಅಂತ ನೋಡಿಕೊಂಡು ಮತ್ತೆ ಮುಂದುವರಿಯಿರಿ ಅಂತ ಹೇಳಿದರು. ಸರಿ ಅಂತ ಅವರನ್ನು ಅಭ್ಯಾಸ ಮಾಡಿದೆ. ಅವರಿಗೆಲ್ಲ ಪ್ರಾಯಶಃ ನನಗೆ ಕಾಣುತ್ತದೆ ಎಲ್ಲ ಅಂಗಾಂಗ ಸರಿ ಇದ್ದ ನಮಗಿಂತ ಅವರು ಹುಷಾರಿದ್ದಾರೆ ಅಂತ. ದೇವರವ್ರಿಗೊಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನೇ ಹೇಳಿ ಅದನ್ನು ಕೂಡಲೇ ಗ್ರಾಸ್ಪ್ ಮಾಡಿಕೊಳ್ಳುವಂಥ, ಲೆಕ್ಕಾಚಾರ ಇಟ್ಕೊಂಡು ಕುಣಿಯುವಂಥ ಒಂದು ವ್ಯವಸ್ಥೆ ಅವರು ಭಾಳ ಸುಂದರವಾಗಿ ಅಭ್ಯಾಸ ಮಾಡಿದರು. ಹಾಗಾಗಿ ಅಂಧ ಮಕ್ಕಳಿಗೆ ಯಕ್ಷಗಾನ ಕಲಿಸಿದ್ದೇನೆ. ಹಾಗೆ ಇಲ್ಲಿ ಚೇತನ ಸ್ಕೂಲ್ ಅಂತ ಇಲ್ಲಿದೆ, ಸ್ವಲ್ಪ ಸ್ವಲ್ಪ ಭಿನ್ನವಾಗಿರುವ ಮಕ್ಕಳು. ಇವತ್ತು ಈ ಹೊತ್ತಿಗೆ ಅವರು ಏನು ಮಾಡ್ತಾರೆ ಅಂತ ನಾಳೆಗೆ ನಾವು ನಿರ್ಣಯ ಹಿಡಿಲಿಕ್ಕೆ ಬರೋದಿಲ್ಲ. ಆ ದಿವಸದ ವಾಶಿ ಹೇಗುಂಟು, ಆ ದಿವಸ ಏನಾಗ್ತದೋ ಹಾಗೆ ಮಾಡ್ತಾರೆ ಅವರು. ಇವತ್ತು ಹೇಳಿಕೊಟ್ಟು ನಾಳೆ ಮಾಡ್ತಾರೆ ಅಂತ ಇಲ್ಲ, ನಾಳೆದ್ದು ನಾಡ್ದು ಮಾಡ್ತಾರೆ ಅಂತಿಲ್ಲ. ಅಂದರೆ ಅವರ ಚಿತ್ತ ಬದಲಾಗ್ತಾ ಇರ್ತದೆ. ಅಂಥ ಮಕ್ಕಳನ್ನು ಕೂಡ ಸಿದ್ಧ ಮಾಡಿ ಯಕ್ಷಗಾನಕ್ಕೆ ನೀಡಿ ಅವರಿಂದ ಕಾರ್ಯಕ್ರಮ ಕೊಡಿಸುವಂಥ ಕಠಿಣ ಸವಾಲಿನ ಕೆಲಸ ಮಾಡಿದ್ದೇನೆ ಎನ್ನುವ ಒಂದು ಸಂತೃಪ್ತಿ ಆ ಕ್ಷೇತ್ರಗಳಿಗೋಸ್ಕರವಾಗಿ ಇವತ್ತು ನಾನು ಶತಮಾನದ ಹೊಸ್ತಲ್ಲಿರುವಂಥ ಈ ಸಂಸ್ಥೆ ಗುರುತಿಸಿದೆ, ಗೌರವಿಸಿದೆ. ಇದಕ್ಕೆ ಕಾರಣೀಭೂತರಾದವರು ಎಲ್ಲರಿಗೂ ಕೂಡ, ಮತ್ತು ಈ ಸಂಘಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟದ್ದು ಕದ್ರಿ ನವನೀಶ್ ಶೆಟ್ಟರ ಒಂದು ಸಾಕಾರ. ಈ ಸಂಘದ ತುಂಬ ವರ್ಷ ಅರ್ಥ ಹೇಳಿದ್ದೇನೆ, ವಾರದ ಕೂಟಕ್ಕೆಲ್ಲ ಬಂದಿದ್ದೇನೆ, ಆಮೇಲೆ ಆಟಗಳಲ್ಲಿ ಭಾಗವಹಿಸಿದ್ದೇನೆ. ಇದೇ ರೀತಿ ನಮ್ಮ ತಂದೆಯವರು ಲಕ್ಷ್ಮಣಾಲಿ ಉರಾಯರು, ಕದ್ರಿ ಶಂಕರನಾಡಿಗರು ಮತ್ತು ಕದ್ರಿ ಕಂಬಳಗುತ್ತು ಬಾಲಕಶೆಟ್ಟರು, ಇವರು 3 ಜನ ತ್ರಿಮೂರ್ತಿಗಳಿದ್ದಾಗ ಯಕ್ಷರಂಗದಲ್ಲಿ. ಎಲ್ಲಿದ್ದರೂ ಕೂಡ ಅವ್ರ ಜೊತೆಯಾಗಿ ಕದ್ರಿ ಸಂಘ ಸ್ಥಾಪನೆ ಮಾಡಿದ್ದಿರಬಹುದು. ಅಲ್ಲಲ್ಲಿ ಕೂಟ ಕೊಡುವಾಗಲೂ ಅವರೊಟ್ಟಿಗೆ ಇದ್ದರು. ನಾನು ಮತ್ತು ನವನೀತರು ಅವರ 2ನೇ ಪೀಳಿಗೆಯಾಗಿ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಅರ್ಥ ಹೇಳ್ಕೊಂಡು ಬೆಳೆದವರು. ಹೀಗಾಗಿ ಯಕ್ಷಗಾನದ ಒಂದು ಪೂರ್ವಭಾವಿ ವ್ಯವಸ್ಥೆ. ಇವತ್ತು ನಾವು 8 ಭಾಷೆಗಳಲ್ಲಿ ಯಕ್ಷಗಾನ ನೀಡಲಿಕ್ಕೆ ಅಥವಾ ಹಿಂದಿಯಲ್ಲೇ ಆಗಲಿ ಸಂಸ್ಕೃತಲ್ಲೇ ಆಗಿ ಮುಂದೆ ಬೆಳೀಲಿಕ್ಕೆ ನಮ್ಮ ತಂದೆಯವರು ಆ ಕಾಲದ ರಾಷ್ಟ್ರ ಭಾಷಾ ವಿದ್ವಾನ್ RBV ಎನ್ನುವ ಹಿಂದಿ ಪದವಿಯನ್ನು ಪಡೆದಿದ್ದರು. ಅದು ಎಲ್ಲ ಕಾರಣ ಆಗಿರ್ತದೆ ಅಂತ ತಿಳ್ಕೊಳ್ಳುತ್ತೇನೆ. ಇದುವರೆಗೆ ಸಹಕರಿಸಿದ ಎಲ್ಲ ಮಿತ್ರರಿಗೂ, ಇನ್ನು ಮುಂದೆ ನಮಗೆ ಸಹಕರಿಸುವಂಥ ಯುವ ಪೀಳಿಗೆಯವರೆಗೂ ಕೂಡ ಯಕ್ಷಗಾನ ಒಳ್ಳೆಯದನ್ನೇ ಕೊಡಲಿ. ಯಕ್ಷಗಾನ ಅನ್ನ ಕೊಡ್ತದ ಅಂತ ಕೆಲವು ಕಡೆ ಪ್ರಶ್ನೆ ಬರ್ತದೆ. ಯಥಾರ್ಥ ಕೇಳಿದರೆ ಯಕ್ಷಗಾನ ಅನ್ನ ಕೊಡುವುದಿಲ್ಲ, ಆದರೆ ಅನ್ನ ಕೊಟ್ಟದಾಗಿನ ಹೆಚ್ಚಿನ ಸಂತೃಪ್ತಿಯನ್ನು ಕೊಡ್ತದೆ. ನನಗೆ ಅನ್ನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೇನು ನಾಚಿಕೆ ಇಲ್ಲ, ಹೆಮ್ಮೆಯ ವಿಷಯ. ನನಗೆ ಅನ್ನ ಕೊಟ್ಟಿದೆ. ನಾನು ತುಂಬ ಯಕ್ಷಗಾನವನ್ನು ಈ ದೇಶಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ತಿರುಗಾಟ ಮಾಡಿದ್ದೇನೆ. ಯಕ್ಷಗಾನದ ಉದ್ದೇಶಕ್ಕಾಗಿಯೇ ಹೋಗಿದ್ದೇನೆ. ದೇಶ, ಕೋಶ, ಭಾಷೆ ಪರಿಚಯಿಸಿಕೊಂಡಿದ್ದೇನೆ. ಯಕ್ಷಗಾನ ಎಲ್ಲವನ್ನು ಕೊಟ್ಟಿದೆ. ಅದರೊಳಗೆ ಏನಿದೆ, ಅದರ ಸಾಹಿತ್ಯ ಏನು, ಅದರ ಪದ್ಯಗಳೇನು, ಇದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಮುಂದಕ್ಕೆ ಬಂದರೆ ಯಕ್ಷಗಾನ ಬೆಳೀತದೆ, ಉಳಿತದೆ. ನಿಮ್ಮೆಲ್ಲರ ಕೈಯಲ್ಲಿ ಬೆಳಗಿದ ಹಾಗೆ ಮುಂದಿನ ಪೀಳಿಗೆ ಯಕ್ಷಗಾನ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ಅವಕಾಶ, ಇವತ್ತು ಕೊಟ್ಟ ಸನ್ಮಾನವನ್ನು ಈ ಸಂಘಕ್ಕೆ ನಾನು ಅರ್ಪಿಸ್ತೇನೆ. ಯಾಕೆ ಈ ಸಂಘದ ಒಂದು ಅವಿಭಾಜ್ಯ ಅಂಗ. ನಾನು ತುಂಬ ವರ್ಷ ಇಲ್ಲಿ ದುಡಿದಿದ್ದೇನೆ. ಹಾಗಾಗಿ ಇದನ್ನು ಆ ಸಂಘಕ್ಕೆ ಅರ್ಪಿಸಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ಮಾತು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ಯಕ್ಷಗಾನವನ್ನು ಬೆಳೆಸುವಲ್ಲಿ ಮುಖ್ಯವಾಗಿ ಯುವ ಪೀಳಿಗೆ, ಅದರಲ್ಲೂ ಮಕ್ಕಳಲ್ಲಿ ಯಕ್ಷಗಾನ ಪರಿಚಯಿಸುವಲ್ಲಿ ಶ್ರೀ ರವಿ ಅಲುವಾರೆಯವರ ಪಾತ್ರ ಬಹಳ ದೊಡ್ಡದು. ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳುತ್ತಾ ಧನ್ಯವಾದ ಹೇಳುತ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಮಹೇಶ್ ಪಾಂಡೆ ಅವರು. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ನಮ್ಮನ್ನು ಉದ್ದೇಶಿಸಿ 1-2 ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಇಂಥ ಒಂದು ಒಳ್ಳೆ ಫಂಕ್ಷನ್ ಮಾಡೋದೇ ಬಹಳ ದೊಡ್ಡ ವಿಷಯ. ಒಂದು ವಾರ ಪ್ರತಿ ವಾರ ಸನ್ಮಾನಿಸುವುದು, ಈ ಥರ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವುದು ಬಹಳ ಒಂದು ಕಷ್ಟದ ಕೆಲಸ. ಇಂಥ ಕೆಲಸ ಮಾಡುವವರನ್ನು ನಾನು ತುಂಬ ಅಭಿನಂದಿಸ್ತೇನೆ. ತುಂಬ ಒಂದು ಸಂತೋಷದ ವಿಚಾರ. ಹಾಗೆ ನಂದೊಂದು ನಸೀಬು ಹೇಳ್ಬೋದು, ನಾನು ಈ ಟೈಮಲ್ಲಿ ಇವರನ್ನು ಸನ್ಮಾನಿಸೋ ನನಗೆ ಭಾಗ್ಯ ಸಿಕ್ಕಿತು, ಇಂಥ ಒಳ್ಳೆ ಕಲಾವಿದರನ್ನು. ಅದೊಂದು ನಂದು ಭಾಗ್ಯ. ತುಂಬ ಸಂತೋಷ ಆಯಿತು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು. ಮತ್ತೊಂದು ನಾನು ಹೇಳ್ತೇನೆ, ಯಕ್ಷಗಾನ ನಡಿಬೇಕಾದ್ರೆ ಪ್ರೇಕ್ಷಕರು ಅಂಥವ್ರು ಬೇಕು. ಅದರಲ್ಲಿ ನಾವು ಒಳ್ಳೆ ಪ್ರೇಕ್ಷಕರು ನೋಡಿ CS ಭಂಡಾರಿ. ನಮ್ಮ ಟೈಮಲ್ಲಿ ನಾವು ಫಿಲ್ಮ್ ಅಲ್ಲಿ ಹೇಳುವ ಇವರು ಮೈದಾನ ಚಾರಲ್ಲಿ ಕುತ್ಕೊಂಡು ಆಟ ನೋಡ್ತಿದ್ರು. ಮತ್ತೆ ಬಂದು ಟೌನ್ ಹಾಲ್ ಬಂದು ಆಟ ನೋಡಿಸೋರು ರಾತ್ರಿ ಇಡೀ. ಅಂಥ ಪ್ರೇಕ್ಷಕರು ಇದ್ದದ್ರಿಂದ ಬಯಲಾಟ ಇದು ಯಕ್ಷಗಾನ ನಡೀತಾ ಉಂಟು. ಅಂಥ ಪ್ರೇಕ್ಷಕರಿಗೋಸ್ಕರ ಸಹ ನಾನೊಂದು ತುಂಬ ಚಪ್ಪಾಳೆ ತೊಟ್ಟಿ ಅಭಿನಂದಿಸ್ತೇನೆ. ನನಗೆ ಒಂದು ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರನ್ನು ತುಂಬ ಧನ್ಯವಾದ ಹೇಳ್ತೇನೆ. ಈ ಕಮಿಟಿಯವರಿಗೆ ಸಹ ತುಂಬ ಧನ್ಯವಾದಗಳು ಶ್ರೀ ಮಹೇಶ್ ಪಾಂಡೆ ಅವರಿಗೆ. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ ಶ್ರೀ ಸುಧಾಕರ್ ರಾವ್ ಪೇಜಾವರ, ಪ್ರಧಾನ ಕಾರ್ಯದರ್ಶಿ ಶ್ರೀಕೃಷ್ಣ ಯಕ್ಷಸಭಾ ಮಂಗಳೂರು.
ಸರ್ವೇಭ್ಯೋ ನಮಃ. ಮೊತ್ತ ಮೊದಲಾಗಿ ಇವತ್ತು ಮಾಡ್ತಿರುವಂಥ ಈ ಕಾರ್ಯಕ್ರಮ ಅತ್ಯಂತ ಸ್ತುತ್ಯಾರ್ಹವಾದದ್ದು. ನಾವು ಪ್ರತಿ ವರ್ಷ ನಮ್ಮ ಜನ್ಮದಿನದಂದು ಹುಟ್ಟುಹಬ್ಬ ಆಚರಿಸ್ತೇವೆ, ಎಲ್ಲರನ್ನು ಕರೆಸ್ತೇವೆ, ಕೂರಿಸ್ತೇವೆ, ತಿಂಡಿ ತಿನಿಸುಗಳನ್ನೆಲ್ಲ ಹಂಚುತ್ತೇವೆ. ಇದು ನಿಜವಾಗಿ ಸಲ್ಲದು. ಯಾಕೆಂದರೆ ಒಂದು ವರ್ಷ ಆದ ತಕ್ಷಣ ನಾವು ಸ್ವಲ್ಪ ಚಿಂತನೆ ಮಾಡಬೇಕಂದ್ರೆ, ಅಂದರೆ ನಮ್ಮ ಕೊನೆಗೆ ನಾವು ಹತ್ತಿರ ಆಗ್ತಾ ಇದ್ದೇವೆ, ಇಲ್ಲಿಯ ಜಗತ್ತಿನಿಂದ ದೂರವಾಗ್ತಾ ಇದ್ದೇವೆ ಅಂತ ನಾವು ಚಿಂತನೆ ಮಾಡಬೇಕಂತ. ಅಂದರೆ ನಾವು ನಿಜವಾಗಿ ವರ್ಷ ತುಂಬಿದ ತಕ್ಷಣ ನಾವು ದುರ್ಬಲರಾಗೋದು. ಆದರೆ ಇದನ್ನು ಜನ ಅರಿತಿಲ್ಲ. ಆದರೆ ನಿಜವಾಗಿ ಸಂಘ ಸಂಸ್ಥೆಗಳು ಒಂದು ವರ್ಷ ತುಂಬಿದ ತಕ್ಷಣ ಎಲ್ಲರನ್ನು ಕರೆಸಬೇಕಂತೆ, ಕೂರಿಸಬೇಕಂತೆ, ತಿಂಡಿ ತಿನಿಸುಗಳನ್ನು ಹಂಚಿಸಬೇಕಂತೆ. ಯಾಕಂದರೆ ಆ ಸಂಘ ಸಂಸ್ಥೆ ಜಗತ್ತಿನಲ್ಲಿ ಪ್ರಬಲವಾಗ್ತಾ ಇದೆ, ಗಟ್ಟಿಗನಾಗ್ತಾ ಇದೆ, ಬಲಿಷ್ಠನಾಗ್ತಾ ಇದೆ ಅಂತ ಆ ಸಂತೋಷವನ್ನು ನಾವು ಹಂಚಿಕೊಳ್ಬೇಕು. ಆದ್ದರಿಂದ ಜನ್ಮದಿನಕ್ಕಿಂತಲೂ ಈ ವಾರ್ಷಿಕೋತ್ಸವ ಬಹಳ ಅತ್ಯಂತ ಸ್ತುತ್ಯಾರ್ಹವಾದದ್ದು. ಇವತ್ತು ಶತಮಾನದ ಇತಿಹಾಸ ಇರುವಂಥ ವಾಗೇಶ್ವರಿ ಯಕ್ಷಗಾನ ಕಲಾಮಂಡಳಿ ನನಗೂ ಬಹಳ ಅತ್ಯಂತ ಪ್ರಿಯವಾದಂಥ ಒಂದು ಸಂಸ್ಥೆ. ಅದರಲ್ಲಿ ಶ್ರೀನಾಥ್ ಪ್ರಭು ಅವರ ತಂದೆಯವರಿದ್ದರು. ನಾವು ಮಲ್ಲಿಕಾ ಕಲಾವೃಂದದ ವ್ಯವಸ್ಥೆಯಲ್ಲಿ ನಾನು ತೊಡಗಿಸಿಕೊಂಡು ಸುಮಾರೀಗ 54 ವರ್ಷಗಳಾಯಿತು. ನಾನು ಬಾಲ್ಯದಿಂದಲೂ ಆ ಸಂಸ್ಥೆಯಲ್ಲಿ ಜೊತೆಯಾಗಿ ಪರದೆ ಎಳೀಲಿಕ್ಕೆ ಪ್ರಾರಂಭ ಮಾಡಿಕೊಂಡು ಇವತ್ತು ಅದರ ಕಾರ್ಯಾಧ್ಯಕ್ಷನಾಗಿ ಬೇರೆ ಬೇರೆ ಪದಗಳಲ್ಲಿ ತುಂಬಿಸಿಕೊಂಡವನು, ಸೇವೆ ಮಾಡಿದವನು. ಆ ಸಂದರ್ಭದಲ್ಲಿ ಶ್ರೀನಾಥ್ ಪ್ರಭುಗಳು ನನಗೆ ಅವರ ತಂದೆ ನೆನಪು ಬರ್ತದೆ. ನಾವು 50 ವರ್ಷ ನಮ್ಮ ಸಂಸ್ಥೆಗೆ ತುಂಬಿದಾಗ ನಾವು 1 ವರ್ಷ ಪ್ರತಿ ಸೋಮವಾರ ಕದ್ರಿ ದೇವಸ್ಥಾನದ ಒಳಾಂಗಣದಲ್ಲಿ ಒಂದು ಕಾರ್ಯಕ್ರಮದ ಸಂಯೋಜನೆ ಮಾಡಿದ್ದೆ, ಸುವರ್ಣ ಕಲಾ ಜ್ಯೋತಿ ಕಾರ್ಯಕ್ರಮ ಅಂತ. ಅದರಲ್ಲಿ ಮೊದಲ ಸೋಮವಾರ ತಾಳಮದ್ದಲೆ, 2ನೇ ಸೋಮವಾರ ಹರಿಕತೆ, 3ನೇ ಸೋಮವಾರ ಸಂಗೀತ, 4ನೇ ಸೋಮವಾರ ಭಜನೆ, ಹೀಗೆ ಒಂದು ವ್ಯವಸ್ಥೆ ಮಾಡಿದೆ. ಯಾಕೆ ಅದು ಹಾಗೆ ವ್ಯವಸ್ಥೆ ಮಾಡಿದರೆ, ನಮಗೆ ಮಲ್ಲಿಕಲಾನಂದದಲ್ಲಿ ಅಂಥದ್ದೇ ಒಂದು ಕೇಳುಗರ ಪಟ್ಟಿ ಇತ್ತು. ತಾಳಮದ್ದಲೆಯನ್ನೇ ಕೇಳುಗವರೇ ಇದ್ದಾರೆ, ಹರಿಕತೆಯನ್ನೇ ಕೇಳೋರಿದ್ದಾರೆ, ಸಂಗೀತವನ್ನೇ ಕೇಳೋರಿದ್ದಾರೆ. ಹಾಗೆ ಆ ಕೇಳುಗರಿಗೆ ಎಲ್ಲರಿಗೂ ಪಾಲಾಗಿ ಸಿಗ್ತದೆ ಎಂದು ಪ್ರತಿ ಸೋಮವಾರ ಸಂಬಂಧಪಟ್ಟು ಬರ್ತಾರೆ. 1ನೇ ಸೋಮವಾರಕ್ಕೆ ತಾಳಮದ್ದಲೆಯವರೇ ಬರ್ತಿದ್ರು, 2ನೇ ಸೋಮವಾರಕ್ಕೆ ಅದಕ್ಕೆ ಸಂಬಂಧಪಟ್ಟ ಕಲಾವಿದರೇ ಬರ್ತಾಯಿದ್ರು, ಕೇಳುಗರು ಬರ್ತಾಯಿದ್ರು. ಆಗ ಕೆಲವು ತಿಂಗಳಲ್ಲಿ 5 ಸೋಮವಾರ ಬರ್ತದೆ. ನನಗೆ ಈಗಲೂ ನೆನಪು, ಶ್ರೀನಾಥ್ ಪ್ರಭು ಅವರ ಅಪ್ಪ ಹೇಳಿದರು, ನೀನು 5ನೇ ಸೋಮವಾರ ಬಂದಾಗ ವಾಗೇಶ್ವರಿ ಯಕ್ಷಗಾನ ಕಲಾಮಂಡಳಿಯನ್ನು ತುಂಬಿಸ್ಕೊಳ್ಬೋದು, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ ಅಂತ ನನಗೊಂದು ಆಶ್ವಾಸನೆ ಕೊಟ್ಟು, ಒಂದು ಧೈರ್ಯ ಕೊಟ್ಟು. ಯಾಕೆಂದರೆ ಬೇರೆ 12 ತಾಳಮದ್ದಲೆ, 12 ಹರಿಕತೆ, 12 ಇದನ್ನೆಲ್ಲ ಮಾಡಿ ಆಗಿತ್ತು ನಾನು. ಆಗ ಮಧ್ಯಂತರದಲ್ಲಿ ತುಂಬಿಸಲಿಕ್ಕೆ ಅವರು ಈ ಸಂಸ್ಥೆ, ಇದು ಕೂಡ ಒಂದು ತುಂಬ ವರ್ಷ ಪ್ರಾಯ ಆದಂಥ ಸಂಸ್ಥೆ. ಆಗ ಕುಲಾಲರು ಸಹ ಇಲ್ಲದಿದ್ದರು, ಎಲ್ಲ ಒಟ್ಟಿಗೆ ಬಂದು ಆ ಕಾರ್ಯಕ್ರಮವನ್ನು ಅಲ್ಲಿ ಎಲ್ಲ ಸಂಸ್ಥೆಗಳಿಗೆ ನಾವು ಒಂದು ಬೆಳ್ಳಿಯ ಪದಕ ಎಲ್ಲ ಕೊಟ್ಟು ಗೌರವಿಸಿ 1 ವರ್ಷ ಆಚರಣೆ ಮಾಡಿದ್ದೆವು. ಹಾಗಾಗಿ ನನಗೇನಾದ್ರು ಅಂತ 5ನೇ ಸೋಮವಾರ ಬಂದಾಗ ನಾನು ಪರದಾಟ ಇಲ್ಲ. ನನಗೆ ಶ್ರೀನಾಥ್ ಪ್ರಭುಗಳ ಅಪ್ಪ ಪ್ರಭುಗಳು ತುಂಬ ಸಹಕಾರ ಕೊಡ್ತಾಯಿದ್ರು. ಇಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೆ, ಕೇಳ್ತಾ ಇದೆ. 100ನೇ ವರ್ಷ ಆಚರಿಸ್ತಿರುವಾಗ ಭಾಳ ಸಂಸ್ಥೆ ಆಯಿತು. ಇವತ್ತು ನನಗೆ ಮತ್ತೂ ಆನಂದ ಆಯಿತು. ಯಾಕಂದರೆ ಇವತ್ತಿನ ಸಂಸ್ಮರಣಗಾರರು ಲಕ್ಷ್ಮೀನಾರಾಯಣ ಅಲೆಯವರಾಯರು. ಅವರು ನಾವು ಬಾಲ್ಯದವರು, ಅವರು ಕದ್ರಿ, ಅವರು ವರ್ಕಾಡಿಯವರೆಲ್ಲ ಇರ್ಬೋದು, ಎಲ್ಲ ಹೇಳಿದ್ದಾರೆ. ಅವರು ನಮ್ಮ ಕದ್ರಿ ದೇವಸ್ಥಾನದ ಸತ್ಯನಾರಾಯಣ ಕಥೆ ಪೂಜೆ ಮಾಡುವಂಥ ಪೌರೋಹಿತ್ಯರು, ಶಂಕರನಾರಾಯಣಿಗಳ ಬಹಳ ಸ್ನೇಹಿಗಳು, ಅವರ ಭಾವಂದಿರು ಬಂದು ಯಾವಾಗಲೂ ಪೌರೋಹಿತ್ಯ ಮಾಡ್ತಾಯಿದ್ರು. ಶಂಕರನಾರಾಯಣಿಗಳು ಯಕ್ಷಗಾನದ ಒಂದು ದೊಡ್ಡ ನಿಧಿ ಇದ್ದ ಹಾಗೆ. ಮಲ್ಲಿಕಾ ಕಲಾವನ್ನು ಆರಂಭ ಮಾಡುವಾಗ ಅದಕ್ಕೊಂದು ಸಂಸ್ಥೆಗೆ ಕೆಲವು ಪರಿಪಾಠ ಮಾಡಿಕೊಂಡಿದ್ರು. ಸುರುವಿನ ಕೊಡಿ ದಿವಸ ರಾತ್ರಿ ಪೂರ್ಣ ಯಕ್ಷಗಾನ ಬೇಕು, ಅದು ವರ್ಕಾಡಿ ಮೇಳದವರು. ಈಗ ಒಂದು 2 ವರ್ಷ ಮಾತ್ರ ಮಾಡಿಲ್ಲ ಅಷ್ಟೇ ಹೊರತು, ಇಲ್ಲರ ಅದು 50ನೇ ವರ್ಷ ಬಾರಿ ಗೋಜಿ ಮಾಡಬೇಕು ಅಂತ ರವಿ ಎಲ್ಲ ವರ್ಷ ನಾವು ಹೇಳಿದ್ದೆವು. ಆದರೆ ಅದು ಮಾಡಲಿಕ್ಕೆ ಆಗಿಲ್ಲ. ಮುಂದಿನ ವರ್ಷದಲ್ಲಿ ಅದನ್ನು ಮಾಡಲಿಕ್ಕಿದ್ದೇವೆ. ವರ್ಕಾಡಿ ಮೇಳದವ್ರದ್ದು ದೊಡ್ಡ ಕುಟುಂಬ ಹೇಗಿದೆ ಅಂದರೆ, ಆ ದಿವಸವೇ ಲಕ್ಷ್ಮೀನಾರಾಯಣ ಅಲೆವರಾಯರದ್ದು ಒಂದು ಸ್ನೇಹದ ಸಂಬಂಧ ಇದೆ. ಆ ದಿವಸ ಬಂದು ಒಂದೊಂದು ವೇಷ ಮಾಡುವಂಥದ್ದು. ಅದು ಮೊದಲೇನು ಮುದ್ರಣ ಮಾಡಲಿಕ್ಕೆ ಇಲ್ಲ, ಅದಕ್ಕೆ ಸಿದ್ಧತೆ ಅವರು ಮಾಡಿಕೊಂಡಿರ್ತಾರೆ. ಬಂದವರಿಗೆಲ್ಲ ಇಂಥವ್ರು ಬರ್ತಾರೆ ಎಂದು ಗೊತ್ತುಂಟು. 10 ಗಂಟೆ ಸರಿಯಾಗಿ ಇಂಥವ್ರು ಬರ್ತಾರೆ. ಅವರು ಮತ್ತೊಂದು ಬಿಜೆ ಯುವಕ ಸಂಘ ಅಂತ ಇತ್ತು, ಅದು ಸುಮಾರು 42 ವರ್ಷ ಸಹ ಕಾರ್ಯಕ್ರಮ ಮಾಡಿದೆ. ಈ ಕಾರ್ಯಕ್ರಮಗಳನ್ನು ಮಾಡಿದ 2 ಸಂಸ್ಥೆಗಳಲ್ಲಿ ಕೂಡ ಅವರದೊಂದು ದೊಡ್ಡ ಕೂಟ ಸಹಕಾರ ಕೊಡ್ತಾಯಿತ್ತು. ಮತ್ತು ಇವತ್ತು
ಸನ್ಮಾನಗೊಂಡಂಥ ವ್ಯಕ್ತಿ ರವಿ ಅಲೆವರಾಯರು. ತುಂಬ ಪರಮಾನಂದ ಆಯಿತು. ಲಕ್ಷ್ಮೀನಾರಾಯಣ ಅಲೆವರಾಯರದ ಸಂಸ್ಮರಣೆಯು ಮತ್ತು ಇವರ ಸನ್ಮಾನ ಕೂಡ. ಒಂದು ಕೆಲವು ವರ್ಷಗಳ ಹಿಂದೆ ಬಡಗುದಿಟ್ಟಿನಲ್ಲಿ ಮಕ್ಕಳ ಮೇಳ ಇತ್ತು. ಒಳ್ಳೆ ಪ್ರಸಿದ್ಧಿಯನ್ನು ಪಡೆದಿತ್ತು, ಭಾಳ ಹೆಸರನ್ನು ಪಡೆದಿತ್ತು. ನಮ್ಮ ತೆಂಕುದಿಟ್ಟಿನಲ್ಲಿ ಮಕ್ಕಳ ಮೇಳ ಇರಲಿಲ್ಲ. ಮಕ್ಕಳಿಗೆ ವೇಷ ಹಾಕಬೇಕೆಂಬ ಆಸಕ್ತಿ ಇದ್ದರೆ ಚಿಕ್ಕ ವೇಷಗಳು ದೊಡ್ಡ ಮೇಳದ ಮಧ್ಯದಲ್ಲಿ ಬಂದಾಗ ಆ ಮಕ್ಕಳಿಗೆ ಅವಕಾಶ ಕೊಡ್ತಾಯಿದ್ರು ಅಷ್ಟೇ. ಆದರೆ ಮಕ್ಕಳದ್ದೇ ಒಂದು ಸಿದ್ಧತೆಗೊಳಿಸಿದ ಒಂದು ಮೇಳ ಇರಲಿಲ್ಲ. ಆಗ ಸುಮಾರು 22 ವರ್ಷಗಳ ಹಿಂದೆ ರವಿ ಅಲೆವರಾಯರು ಒಂದು ಪ್ರಸ್ತಾಪನೆ ಮಾಡಿದರು, ಮಲ್ಲಿಕಲಾವಂದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಾವೊಂದು ಮೇಳ ಮಾಡ್ತೇವೆ ಅಂತ. ಹಾಗಾಗಿ ನಮಗೂ ಒಂದು ಹೆದರಿಕೆ ಸಹಿತ್ತು, ಮಕ್ಕಳ ಮೇಲೆ ಬೀಳ್ತದೋ ಇಲ್ವಾ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಡಗದಿಟ್ಟಿನಲ್ಲಾದರೂ ಬೇರೆ ಬೇರೆ ರೀತಿಯಲ್ಲಿ ಅದು ಮೇಲಕ್ಕೆ ಬಿತ್ತು. ಇಲ್ಲಿ ಅದು ಪ್ರಾರಂಭ ಮಾಡುವಾಗಲೂ ಕೂಡ ನನಗೆ ಪಟಾಲಾಗಬಾರ್ದಲ್ಲ, ಆ ಒಂದು ಅಪಧೈರ್ಯ ಸಹಿತ್ತು. ಆದರೆ ರವಿ ಅಲೆವರಾಯರು ಒಳ್ಳೆ ಅದನ್ನು ಪರಿಪೂರ್ಣಗೊಳಿಸಿ ಚೆನ್ನಾದ ಒಂದು ಮೇಳ ಸಿದ್ಧತೆ ಮಾಡಿ ಪ್ರಪ್ರಥಮವಾಗಿ ಕದ್ರಿ ದೇವಸ್ಥಾನದ ಮಲ್ಲಿಕಲಾವಂದಲ್ಲಿ ಚೊಚ್ಚಲ ಕೊಡುಗೆಯನ್ನು ಕೊಟ್ಟಿತು. ಆನಂತರ ಅದು ಒಳ್ಳೆ ಅಭಿಯಾನ ಮಾಡಿತು. ಯಕ್ಷ ಅಭಿಯಾನದ್ದು ಚೆನ್ನಾಗಿ ಆಯಿತು. ಬೇರೆ ಬೇರೆ ಭಾಷೆಗಳಲ್ಲಿ, ವಿಕಲಾಂಗಗಳಲ್ಲಿ, ಕುರುಡರಲ್ಲಿ ಎಲ್ಲರಲ್ಲಿಯೂ ಕೂಡ ಅದನ್ನು ತುಂಬಿಸಿಕೊಂಡು ಬಂತು. ಅದರಲ್ಲಿ ಕೂಡ ರವಿಯ ಪಾತ್ರ ತುಂಬ ಚೆನ್ನಾಗಿತ್ತು. ಏಕಸರಣಿ ಸ್ತ್ರೀ ವೇಷದ ಇದನ್ನು ಮಾಡಿದ್ದವರೇ ಇಲ್ಲ. ಬೇರೆ ಕಡೆಯಲ್ಲಿ ಕೇಳಿದ್ದೇವೆ. ನಮ್ಮಲ್ಲಿ ನಮ್ಮವರು ಯಾರಾದರೂ ಒಂದು 7 ದಿನ ಒಂದು ಪ್ರಮುಖ ಪಾತ್ರ ಇಟ್ಟು ಸ್ತ್ರೀ ಸರಣಿಯನ್ನು ಮಾಡಿದಂಥ ಒಂದು ಕೊಡುಗೆಯಲ್ಲಿ ರವಿಯ ಪಾತ್ರ ಚೆನ್ನಾಗಿತ್ತು. ಯಕ್ಷಸಭಾ ಮಾಡುವಾಗಲೂ ಕೂಡ ನಮಗೆ ಏನು ಭಯ ಆಗ್ತಾ ಇರಲಿಲ್ಲ. ಎಲ್ಲರನ್ನು ನಾವು ಸಂಗ್ರಹ ಮಾಡ್ತಾಯಿದ್ದೆವು. ಸುಮಾರು 400 ಕಲಾವಿದರ ಸಂಪರ್ಕ ಇರಿಸಿಕೊಂಡಿದ್ದೆವು. ಬಡಗು ಎಲ್ಲ ಕಲಾವಿದರನ್ನು ತರಿಸಿ ಸೇರಿಸ್ಕೊಂಡು ಮಾಡ್ತಾಯಿದ್ದೆವು. ಎಲ್ಲಾದರೂ ಒಂದು ದಿನ ಯಾರಾದರೂ ಬರಲಿಕ್ಕೆ ಅಸೌಕರ್ಯ ಆದರೆ ತಕ್ಷಣ ತುಂಬಿಸುವ ಪಾತ್ರ ರವಿಯವರದಾಗಿತ್ತು. ಹಾಗಾಗಿ ರವಿ ಈಗಾಗಲೇ JK ಸೆರಾಜಿ ಅವರು ಹೇಳಿದರು, ಯಾವ ಪಾತ್ರಕ್ಕೂ ಜೀವ ತುಂಬಿಸುವಂಥ ಒಂದು ಚಾಣಚಕ್ಷತೆ ಅವರ ತಂದೆಯ ಪಾಠವನ್ನು ಸಿಕ್ಕಿದೆ. ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕರಾಗಿ ಅದರ ಸಹಭಾಗಿತ್ವದೊಟ್ಟಿಗೆ ಈ ಒಂದು ಕಲೆಯ ಬಗ್ಗೆ ಕೂಡ ಒಳ್ಳೆ ಪರಿಣಿತರಾಗಿ ನಡೆಸಿದ್ದಾರೆ. ಅವರ ಗೌರವ ಕಾರ್ಯಕ್ರಮದ ಅಧ್ಯಕ್ಷ ಕೂಡ ಇವತ್ತು ಸಿಗುವಂಥ ಅವಕಾಶ ಸಿಕ್ಕಿದ್ದು ದೇವಿಯ ಸನ್ನಿಧಾನದಲ್ಲಿ. ಅದು ಕೂಡ ಆದದ್ದು ಬಹಳ ಅತ್ಯಂತ ಅಭಿನಂದನೀಯ. ಇಂತಹ ಕಾರ್ಯ ಅತ್ಯಂತ ಸ್ತುತ್ಯಾರ್ಹ ಕೂಡ. ಮತ್ತು ಒಂದು ಸಂಘ ಸಂಸ್ಥೆಗಳು ಬೆಳೀಬೇಕು ಅಂತಾರೆ ದೊಡ್ಡ ಕೇಳುಗರು. ನಾನು ತುಂಬ ಕೂಟಗಳಲ್ಲಿ ನೋಡಿದ್ದೇನೆ, ತುಂಬ ಸಂಘಟನೆ ಮಾಡಿದ್ದೇನೆ. ಧನ ಸಂಗ್ರಹ ಆದರೂ ಮಾಡ್ಬೋದು, ಜನ ಸಂಗ್ರಹ ಕಷ್ಟ ಅಂತ ಹೇಳುವಂಥ ವ್ಯಕ್ತಿ ನಾನು. ಯಾಕೆಂತ ಹೇಳಿದರೆ ಹೇಗಾದರೂ ಮಾಡಿ ನಾವು ಒಂದು ವ್ಯವಸ್ಥೆ ಮಾಡ್ಬೋದು, ಆದರೆ ಅದರದ್ದೇ ಕೇಳುಗರ ಒಂದು ಬಳಗ ಸಿದ್ಧತೆಗೊಳಿಸೋದಂದರೆ ಒಂದು ರೀತಿಯಲ್ಲಿ ದೇಶ ಕಟ್ಟುವ ಕೆಲಸ ಇದು. ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವ ಕೆಲಸ. ಯಕ್ಷಗಾನ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ನೆನಪಾಗ್ತದೆ. ಅವರು ಯಾವಾಗಲೂ ನಮ್ಮಲ್ಲಿ ಬಂದಾಗ ತಾಣದಲ್ಲಿ ಹೇಳ್ತಾಯಿದ್ರು, ಯಕ್ಷ ತಿರುಗುಮುರುಗು ಆಗಬಾರ್ದು ಅಂತ, ಕ್ಷಯ ಆಗಬಾರ್ದು ಅಂತ, ಕ್ಷೀಣ ಆಗಬಾರ್ದು ಅಂತ, ಅದು ವೃದ್ಧಿ ಆಗಬೇಕು ಅಂತ. ಅದಕ್ಕೆ ಏನಾದರೂ ಒಂದು ಯೋಜನೆಗಳನ್ನು ಹಾಕ್ತಾ ಇರಬೇಕು. ಯಕ್ಷಗಾನದಲ್ಲಿ ಸಂಶೋಧನೆಗಳನ್ನು ಮಾಡಬೇಕು. ಅದರಲ್ಲಿ ಹೊಸತಾದ ವಿಚಾರಗಳನ್ನು ತಂದು ಮನಸ್ಸಿಗೆ ಪುಲಕಿತಗೊಳಿಸುವಂಥ, ಎಲ್ಲರನ್ನೂ ಉತ್ಸಾಹಿಗಳನ್ನಾಗಿ ಮಾಡುವಂಥ ಕಾರ್ಯ ಯಕ್ಷಗಾನದಿಂದ ಆಗ್ತದೆ. ಅದು ಸಾಧ್ಯ ಇದೆ. ಅದನ್ನು ಮಾಡಬೇಕು, ಯುವ ಪೀಳಿಗೆಗೆ ಮುಟ್ಟಿಸಬೇಕು. ಇವತ್ತು ನೋಡಿ ಬಹಳ ಚೆನ್ನಾಗಿ ಯಕ್ಷಗಾನದ ಬೆಳವಣಿಗೆ ಆಗಿದೆ. ಒಂದು 50 ವರ್ಷಗಳ ಹಿಂದೆ ಆದರೆ ಯಕ್ಷಗಾನದ ಹೆಣ್ಣು ಮಕ್ಕಳಿರಲಿಲ್ಲ. ಗಂಡು ಮಕ್ಕಳೇ ಹೆಣ್ಣು ವೇಷ ಹಾಕಿ ಹೆಣ್ಣಿನ ಅಭಿನಯವನ್ನು ತೋರಿಸಬೇಕು. ಭಾಳ ಕಷ್ಟ. ಹೆಣ್ಣಿನ ಅಭಿನಯ, ಹೆಣ್ಣಿನ ಒಳಗಿನ ಅಂತರಾಳವನ್ನು ಮುಖದಲ್ಲಿ ತೋರಿಸುವುದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಅದರಲ್ಲಿ ಒಳ್ಳೆ ಪರಿಣಿತರಾದರೂ ಇದು ಇವತ್ತು ಹೆಣ್ಣು ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರಿದೆ. ಇನ್ನೂ 50 ವರ್ಷ ಕಳೆದರೆ ಯಕ್ಷಗಾನದ ಕಥೆ ಬದಲಾವಣೆ ಆಗ್ಬೋದು. ಹೆಣ್ಣು ಮಕ್ಕಳೇ ಗಂಡು ಮಕ್ಕಳ ವೇಷವನ್ನು ಹಾಕುವಂಥ ಯಕ್ಷಗಾನಗಳು ಬೆಳೆಯಬಹುದು. ಯಕ್ಷಗಾನದಲ್ಲಿ ಭಾಗವತಿಗೆ ಬಂದಿದೆ, ಚಂಡೆ ಬಂದಿದೆ, ಮದ್ದಳೆ ಬಂದಿದೆ, ಚಕ್ರತಾಳ ಬಂದಿದೆ. ಆಗದು ಎಂಬ ಬಣ್ಣದ ವೇಷ ಕೂಡ ಬಂದಿದೆ. ಬಣ್ಣದ ವೇಷ 3-4 ಗಂಟೆ ಅವನು ಚಿಟ್ಟಿ ಹಾಕ್ಕೊಂಡು 5 ನಿಮಿಷದ ಪಾತ್ರ ತೋರಿಸೋದು. ಆದರೂ ಅದರಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ನಮ್ಮ ಹೆಣ್ಗೆಳೆಯರು. ಹೀಗಾಗಿ ಹೆಣ್ಣು ಮಕ್ಕಳು ಒಳ್ಳೆಯ ಪಾತ್ರ ವಹಿಸಿದ್ದಾರೆ. ಒಂದು ವಿಶ್ವವಿದ್ಯಾನಿಲಯದ ಹಾಗೆ ಹೆಣ್ಣು ಮಕ್ಕಳು ಯಾವುದಾದ್ರು ಒಂದು ಶಿಕ್ಷಣ ಮಾಡಿದರೆ ಅಥವಾ ವಿಷಯವನ್ನು ಮಾಡಿದರೆ, ಒಂದು ಯೂನಿವರ್ಸಿಟಿ ಮಾಡೋ ಕೆಲಸವನ್ನು ಮಾಡಿದ ಹಾಗೆ ಇಡೀ ಕುಟುಂಬಕ್ಕೆ ಅದು ಶಿಕ್ಷಣ ಸಿಗ್ತದೆ. ಅಂಥ ಕೆಲಸಗಳನ್ನು ಇಲ್ಲಿ ಈ ಸಂಸ್ಥೆಗಳು ಮಾಡ್ತಾಯಿದೆ. ತುಂಬ ಇವತ್ತು ನಾನು ಬರುವಾಗ ನಾನು ಹಿಂದೆ ಅವಳನ್ನು ನೋಡಿದ್ದೇನೆ ನಾಯಕರ ಕೂಟದಲ್ಲಿ. ಈ ಥರ ಒಳ್ಳೆಯ ಮಕ್ಕಳನ್ನು ಅವರ ಪ್ರಭಾವಿತರ ಅವರ ಒಂದು ಉತ್ಸಾಹಕ್ಕೆ ಮೆರುಗನ್ನು ಕೊಡೋ ಕೆಲಸ ಮಾಡಬೇಕು. ಯಾರು ಬರೀ ಮಾಂಸದ ಮುದ್ದೆ ಅಲ್ಲ, ಒಂದು ಯಾವುದಾದ್ರೂ ಒಂದು ಕಲಾನಿಧಿ ಇಟ್ಟುಕೊಂಡೇ ಈ ಜಗತ್ತಿಗೆ ಬರುವುದು. ಅದನ್ನು ಬೆಳೆಸುವ, ಉಳಿಸುವ ಮತ್ತು ಅವರನ್ನು ವೃದ್ಧಿಸುವ ಕೆಲಸ ಕೇಳುಗರಿಗಿದೆ.
ಅಂತಹ ನೋಡುಗರು ತಾವುಗಳೆಲ್ಲ ಒಳ್ಳೆ ಚೆನ್ನಾದ ಸಂಸ್ಥೆಯಲ್ಲಿ ಇಲ್ಲಿ ಸಹಕಾರ ನೀಡಿದ್ದೀರಿ. ನಿಮಗೆಲ್ಲ ಉಜ್ವಲವಾದ ಭವಿಷ್ಯದ ಜೊತೆಗೆ ದೇವಿಯ ಅನುಗ್ರಹ ಎಲ್ರಿಗಿರಲಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶುಭ. ಯಕ್ಷಗಾನದ ಬಗ್ಗೆ, ಯಕ್ಷಗಾನದ ಕಲಾವಿದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಸವಿವರವಾಗಿ ನೀಡಿದ ತಮ್ಮ ಅಧ್ಯಕ್ಷೀಯ ಭಾಷಣ ನೀಡಿದ ಶ್ರೀ ಸುಧಾಕರ್ ರಾವ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ 11ನೇ ವಾರದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಧ್ಯಕ್ಷರಿಂದ. ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸುಧಾಕರ್ ರಾವ್ ಪೂಜಾರಿ ಇವರಿಗೆ ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿ ಹಾಗೂ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮಹೇಶ್ ಪಾಂಡೆ ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಇಂದಿನ ಸನ್ಮಾನಿತರಾದ ಶ್ರೀ ರವಿ ಅಲವುರಾಯ ಇವರಿಗೂ ಸಹ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಇಂದಿನ ತಾಳಮಡ್ಡಲೆ ಕೂಟವನ್ನು ನಡೆಸಿಕೊಟ್ಟ ಸೀತಾಪಹಾರ ಜಟಾಯಿ ಮೋಕ್ಷ ಬ್ರಹ್ಮಶ್ರೀ ನಾರಾಯಣಗುರು ಯಕ್ಷಗಾನ ಮಂಡಳಿ ಕೊಲ್ಯ ಸೋಮೇಶ್ವರ ಇದರ ಕಲಾವಿದರು, ಎಳೆಯ ಕಲಾವಿದರು, ಆದರೆ ಅದ್ಭುತವಾದ ಪ್ರತಿಭೆ ಇವತ್ತು ನಾವು ನೋಡಿದ್ದೇವೆ. ಭಾಗವತರು ಮೊದಲಗಾರರು ಬಹಳ ಒಂದು ಅದ್ಭುತವಾದ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ. ಎಲ್ಲ ಕಲಾವಿದರಿಗೂ, ಮುಖ್ಯವಾಗಿ ಅದರ ಸಂಚಾಲಕ ಹರಿಶ್ಚಂದ್ರ ನಾಯ್ಗ ಇವರಿಗೂ ಕೂಡ, ಎಲ್ಲ ಕಲಾವಿದ ಭಾಗವಹಿಸಿದಂಥ ಎಲ್ಲ ಪ್ರೇಕ್ಷಕರಿಗೂ, ಯಕ್ಷಗಾನ ಕಲಾವಿದರಿಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.